ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತಿನ ಒಂದು ವಿಶೇಷ ಸಂಚಿಕೆ ಇದು. ಒಂದಷ್ಟು ಸಮಾಜದಲ್ಲಿ ಸಂದೇಶಗಳನ್ನು ಮೂಡಿಸುವ ಸಂದೇಶಗಳನ್ನು ನಾವೆಲ್ಲರೂ ಹೇಗೆ ಬೇರೆ ಬೇರೆ ರೀತಿಯ ಕಥೆಗಳಿಂದ ನಮ್ಮ ಜೀವನದಲ್ಲಿ ಪಾಠಗಳನ್ನು ಕಲಿಬೇಕು ಮತ್ತು ಬೇರೆ ಬೇರೆ ಕಥೆಗಳು ಇವತ್ತು ಪ್ರವರ್ಧಮಾನ ಬರುವುದಕ್ಕೆ ಚಿತ್ರರಂಗ ಆಗಿರ್ಬೋದು, ಡಾಕ್ಯುಮೆಂಟ್ರಿಗಳಾಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು, ಇವೆಲ್ಲವೂ ಹೇಗೆ ಪಾತ್ರ ನಿರ್ವಹಿಸ್ತವೆ, ಇವುಗಳಲ್ಲಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಯಾವ ರೀತಿಯಾಗಿ ಪಾತ್ರ ವಹಿಸಿ ಅಂಥದನ್ನು ಮಾಡ್ತಕ್ಕಂಥ ಸಮಾಜ ಸೇವೆಯಲ್ಲಿ ಇರ್ತಕ್ಕಂಥ ವಿಶೇಷವಾದಂಥ ವ್ಯಕ್ತಿಗಳಿಗೆ ಸಹಕಾರವನ್ನು ನೀಡಬೇಕು ಮತ್ತು ನಾವೆಲ್ಲರೂ ಕೂಡ ಒಂದಷ್ಟು ಈ ಚಿತ್ರರಂಗದ ಇತರ ಚಟುವಟಿಕೆಗಳಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನು ಯಾವ ರೀತಿಯಾಗಿ ಸಲ್ಲಿಸಬಹುದು, ಅದಕ್ಕೆ ಯಾವ ರೀತಿಯಾಗಿ ಒಟ್ಟಾಗಿ ಸೇರಬಹುದು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತಿನ ಸಂಚಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಸಂಚಿಕೆ ತುಂಬ ವಿಶೇಷವಾದದ್ದು. ಈ ವಿಶೇಷವಾದ ಸಂಚಿಕೆಯಲ್ಲಿ ವಿಶೇಷವಾದ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಯಾರು ಅಂತ ಕಾಯ್ತಾ ಇದ್ದರೆ ಕರೆಕ್ಟಾಗಿ ನಾನು ಖಂಡಿತವಾಗಿ ತಿಳಿಸ್ತೇನೆ. ನಮ್ಮೊಟ್ಟಿಗೆ ಇವತ್ತು ವಿಶ್ವವಿಖ್ಯಾತ ಯಕ್ಷಿಣಿಗಾರರಾದಂಥ ಉದಯ್ ಜಾದುಗಾರ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತಿದೆ ಉದಯ್ ಜಾದುಗಾರ್ ಅವರು ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡ್ತಿದ್ದಂಥವರು, ಸಾಕಷ್ಟು ಅನುಭವಿಗಳು, ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ. ತಮ್ಮ ಜೀವನವನ್ನೇ ಇಡೀ ಪ್ರಯೋಗಾತ್ಮಕವಾದಂಥ ಕಳೆದಂಥ ಪ್ರಮುಖವಾದಂಥ ವ್ಯಕ್ತಿ ಅವರು ನಮ್ಮೊಟ್ಟಿಗಿರುವುದು ನಿಜಕ್ಕೂ ಇವತ್ತು ಖುಷಿಯಾದ ಕ್ಷಣ. ಇವ್ರ ಬಗ್ಗೆ ಒಂದಷ್ಟು ನಿಮ್ಗೆ ಗೊತ್ತಿರ್ತದೆ, ಆದರೆ ಒಮ್ಮೆ ನಾನು ನೆನಪು ಮಾಡಬೇಕಂದ್ರೆ ಇವರು ಪ್ರಸಿದ್ಧ ಮ್ಯಾಜಿಸಿಯನ್ನು, ಜೊತೆಗೆ ಶಾಡೋ ಪ್ಲೇ ಮಾಡ್ತಾರೆ, ಜೊತೆಗೆ ಮಾತಾಡೋ ಗೊಂಬೆ, ಜೊತೆಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದಾರೆ, ಜೊತೆಗೆ ಸಿನಿಮಾಟೋಗ್ರಾಫರ್ ಹೌದು. ಹೀಗೆ ಮತ್ತು ಅವರು ಈ ಮ್ಯಾಜಿಷಿಯನ್ ಆಗಿರೋದ್ರಿಂದ ಮ್ಯಾಜಿಕ್ ಮಟೀರಿಯಲ್ಸ್ನ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಹೌದು ಅವರು. ಈ ಹಿನ್ನೆಲೆಯಾಗಿ ಮತ್ತು ಸುಡೋಕು, ಚೆಸ್ಸು, ಹಾಗೆ ಒಂದಷ್ಟು ಸ್ವಿಮ್ಮಿಂಗು, ಜೊತೆಗೆ ಬರವಣಿಗೆ, ಒಂದಲ್ಲ ಎರಡಲ್ಲ 10 ಕ್ಷೇತ್ರಗಳಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಮತ್ತು ಸಮಾಜಕ್ಕೆ ವಿಭಿನ್ನವಾದ ರೀತಿಯಲ್ಲಿ ಒಂದಷ್ಟು ತಮ್ಮ ವಿಚಾರಧಾರೆಗಳನ್ನು ಬೇರೆ ಬೇರೆ ಕ್ಷೇತ್ರಗಳ ಮೂಲಕ ತುಂಬುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಪರೂಪದ ವ್ಯಕ್ತಿ ಹೆಸರೇ. ಹಾಗೆ ಭಾಳ ಮುಖ್ಯವಾಗಿ ಅವರು ಇವತ್ತು ಯಾವ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ನೆರೆದಿದ್ದಾರೆ ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಖಂಡಿತವಾಗ್ಲೂ ಯಾವ ವಿಷಯಕ್ಕಾಗಿ ಅವರು ನಮ್ಮೊಟ್ಟಿಗೆ ನೆರೆದಿದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದಲೇ ಕೇಳೋಣ. ಜೊತೆಗೆ ಅದಕ್ಕೆ ನಿಮ್ಮೆಲ್ಲರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಭಾಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಂಚಿಕೆ ಮೂಡಿ ಬರ್ತಾ ಇದೆ. ಹಾಗಾದರೆ ಉದಯ್ ಜಾದುಗಾರ್ ಸರ್, ಖಂಡಿತವಾಗ್ಲೂ ಇವತ್ತಿನ ಸಂಚಿಕೆ ನಮ್ಮದು ಒಂದು ಸ್ವಲ್ಪ ವಿಭಿನ್ನವಾಗಿ ನಿಮ್ಮ ಜೊತೆಗೆ ಮೂಡಿ ಬರ್ತಕ್ಕಂಥದ್ದು ಸಂತೋಷದ ಸಂಗತಿ. ಭಾಳ ಮುಖ್ಯವಾಗಿ ಇವತ್ತು ನೀವು ನಮ್ಮವರೆಗೆ ನೆರೆದಿದ್ದೀರಿ. ಏನು ಮ್ಯಾಜಿಷಿಯನ್ ಮಾಡ್ತಾರಾ ಅಥವಾ ಫಿಲಮ್ ತೋರಿಸ್ತಾರಾ, ಜನಕ್ಕೆ ಒಂದು ಕುತೂಹಲ ಇರ್ತದೆ. ಉದಯ್ ಜಾದುಗಾರ್ ಅವರು ಇವತ್ತು ಸ್ಟುಡಿಯೋದಲ್ಲಿದ್ದಾರೆ, ಏನು ಮಾಡ್ಬೋದು ಅನ್ನೋ ಕುತೂಹಲ ಇರ್ತದೆ. ನಮ್ಮ ಆಡಿಯನ್ಸ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಯಾವ ವಿಷಯವಾಗಿ ಇಲ್ಲಿ ನಾವು ನೆರೆದಿದ್ದೇವೆ ಅಂತ ತಿಳಿಸ್ತೀರಿ ಸರ್? ಓಕೆ, ನಮಸ್ಕಾರ ವೀಕ್ಷಕರೇ. ನಾನೊಂದು ಸಣ್ಣ ಕಥೆನ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ ಅಂತ ಕರೆಯೋಣ. ಇದಕ್ಕೆ ಉದ್ದೇಶ ಏನು ಅಂದರೆ, ಒಳ್ಳೆಯ ವಿಚಾರಗಳನ್ನು ಜನಕ್ಕೆ ತಲುಪಿಸ್ಬೇಕು. ಅದು ಕತೆ ಮುಖಾಂತರ ತಲುಪಿಸೋಣ. ಒಂದು ಕಥೆಯಲ್ಲಿ ನಾವು ಭಾಳಷ್ಟು ವಿಷಯಗಳನ್ನು ಹೇಳಬೇಕು. ನೀರಸವಾಗಿ ಹೇಳಿದ್ರೆ ಆಗೋಲ್ಲ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರಬೇಕು, ಒಳ್ಳೆಯ ಸಬ್ಜೆಕ್ಟ್ ಇರಬೇಕು, ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳಿರಬೇಕು. ಇದೆಲ್ಲ ಇರೋವಂಥ ಒಂದು ಕತೆ ನಾನು ಆಡಿಯನ್ಸಿಗೆ ಕೊಡಬೇಕು. ನನ್ನ ಹತ್ರ ಈ ಥರದ್ದು ಹಲವಾರು ಕತೆಗಳಿದೆ. ನಂದೇ ಅಂತ ಹೇಳಲ್ಲ, ಕೆಲವು ನಂದು, ಕೆಲವು ವಾಟ್ಸಪ್ ಕತೆಗಳು. ವಾಟ್ಸಪ್ ಕತೆ ಇರ್ಬೋದು, ಅಥವಾ ಯಾವುದೋ ಓದಿರೋದಿರ್ಬೋದು, ಇನ್ನೆಲ್ಲೋ ತೊಗೊಂಡಿರ್ಬೋದು. ಎಳೆ ತೊಗೊಂಡು ಬೆಳೆಸೋ ಅಂಥ ಕತೆ. ಒಂದು ಕತೆ ನಾನೀಗ ಹಾಕಿ ತೋರಿಸ್ತೀನಿ, ನೀವು ನೋಡಿ. ಅದು ನೋಡಿದ ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಎಸ್ ಸರ್, ಖಂಡಿತವಾಗ್ಲೂ. ವೀಕ್ಷಕರೇ, ಈಗ ಉದಯ್ ಜಾದುಗಾರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ಕಿರುಚಿತ್ರ, ಒಂದು ಒಳ್ಳೆಯ ಕತೆ ನಾವು ನೋಡ್ಕೊಂಡು ಬರೋಣ. ಈ ಕಥೆಯಲ್ಲಿ ನಮ್ಮ ಸಮಾಜಕ್ಕೆ ಬೇಕಾದ ಭಾಳ ಮುಖ್ಯವಾದ ಸಂದೇಶವಿದೆ. ಅದನ್ನು ನೋಡಿಕೊಂಡು ಅವ್ರ ಜೊತೆಗೆ ಮತ್ತಷ್ಟು ಆ ಬಗ್ಗೆ ಅವರ ಪರಿಕಲ್ಪನೆ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದು ಮೋಷನ್ ಆಗದೆ 3 ದಿನ ಆಯ್ತು. ಕೊಟ್ಟಿದ್ದನ್ನೆಲ್ಲ ಚೆನ್ನಾಗಿಲ್ಲ ಅಂತ ಉಗಿತಾ ಇದ್ರೆ ಮೋಷನ್ ಎಲ್ಲ ಆಗುತ್ತೆ. ನನ್ ಮೋಷನಿಗೆ ನಿಂದ್ ಯಾಕೆ ಇಷ್ಟು ರಿಯಾಕ್ಷನ್? ಯಾವಾಗ್ಲೂ ಕಾನ್ಸ್ಟಿಪೇಷನ್ ಆಗ್ತಾ ಇದ್ರೆ ಕೊಲೋನ್ ಕ್ಯಾನ್ಸರ್ ಆಗುತ್ತೆ. ಕ್ರೆಮಾಫಿನ್ ಕೊಟ್ರು ಮೋಷನ್ ಆಗಿಲ್ಲ ಅಂದ್ರೆ ಆಮೇಲೆ ಎನಿಮಾ ಕೊಡ್ಬೇಕಾಗತ್ತೆ.
ಅಯ್ಯೋ ದೇವ್ರೆ, ಮುಂದಿಂದ ತಿಂದೆ ಇದ್ರೆ ಹಿಂದಿಂದ ಕೊಡ್ತೀರಾ? ಮಾತು ತಗೊಳ್ಳಿ ಆನಿ. ದಿನಕ್ಕೆ 100 ಮಾತ್ರೆ ತಿಂದ್ರೆ ಹೊಟ್ಟೆಲ್ ಊಟಕ್ಕೆ ಜಾಗ ಎಲ್ಲಿರುತ್ತೆ? ನಿಮ್ಗಿರೋ ಕಾಯಿಲೆಗಳಿಗೆ 100 ಮಾತ್ರೆಗಳು ಸಾಲದು. ಏನಂತ ರೋಗ ಇರೋದು? BP, ಶುಗರ್, ಕೊಲೆಸ್ಟ್ರಾಲ್, ವರ್ಟಿಗೋ, ಪ್ರಾಸ್ಟೇಟ್, ಸಯಾಟಿಕಾ, ಸ್ಪಾಂಡಿಲೈಟಿಸ್, ಥೈರಾಯ್ಡ್, ಪೈಲ್ಸ್. ಸಾಕ ಅಕ್ಕ, ಗ್ಯಾಸ್ಟ್ರಿಕ್ ಕೂಡ ಇದೆ. ಇರಿ 1 ನಿಮಿಷ. ತಗೊಳ್ಳಿ, ಬಂದೆ. ಒಳ್ಳೆ ಹುಡುಗಿ, ಹೆಣ್ಮಗು ಬೇಕು ಅಂತ ನನ್ನ ಹೆಂಡತಿ ಆಸೆಗೆ ಹುಟ್ಟಿದ 5 ಗಂಡ್ಮಕ್ಳೆ. ಹೆತ್ತು ಸಾಕಾಗಿ ಕಡೆಗೆ ದತ್ತು ತಗೊಂಡಿದ್ದು ಈ ಗೌರಿನ. ಈ ಗೌರಿ ಇಲ್ಲದೆ ಹೋಗಿದ್ರೆ ನನ್ನ ಬಾಳೆ ಸಾಕಾಗಿ ಹೋಗಿರ್ತಿತ್ತು. ಮಕ್ಳಿಗೆ ವಿದ್ಯೆನೇ ದೊಡ್ಡ ಆಸ್ತಿ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿ ಚೆನ್ನಾಗಿ ಓದಿಸ್ತೇನೆ. ಆದ್ರೆ ಎಲ್ಲ ಅಮೆರಿಕ ಸೇರ್ಕೊಂಡು ಅಲ್ಲಿಂದನೇ ಟೇಕ್ ಕೇರ್ ಡ್ಯಾಡ್, ಟೇಕ್ ಕೇರ್ ಅಂತಾರೆ ಹೊತ್ತು ಕೇರ್ ಟೇಕರ್ಸ್ ಒಬ್ರು ಇಲ್ಲ. ಹೆಂಡತಿ ಸತ್ತಾಗಿ ನೋಡಕ್ ಒಬ್ರು ಬರ್ಲಿಲ್ಲ. ಅಪ್ಪ, ಲುಂಗಿ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ. ಬೇಡಮ್ಮ, ನಾನೇ ಹಾಕೋತೀನಿ. ಏನಪ್ಪ, ಮಗಳ ಹತ್ರ ನಾಚಿಕೆ ಮಾಡ್ಕೋತಿದ್ದೀರಾ? ತೆಗೀರಿ. ಕೊಡು, ನಾನೇ ಹಾಕೋತೀನಿ. ಬೇಡ ಬೇಡ, ಹೋಗು, ನೋಡ್ಬೇಡ, ಹೋಗು. ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ ಅಪ್ಪ. ಏನಿಮಾ ತಗೊಂಡ್ರು ಏನು ಫೀಲ್ ಆಗ್ತಾನೆ ಇಲ್ಲ. ಅದು ಎನಿಮಾ, ಸಿನಿಮಾ ಅಲ್ಲ ಫೀಲ್ ಆಗೋದಿಕ್ಕೆ. ಏನ್ ತಿಂಡಿ ಮಾಡಿದೀಯಾ? ಸೂಪು, ಚಪಾತಿ. ಈ ಎನಿಮಾದಲ್ಲಿರೋದು ಸೂಪಾ ಇಲ್ಲ ಸೋಪಾ? ಏನ್ ಜೋಕಾ? ಇಲ್ಲ, ಖಾರ ಉರಿತಾ ಇದೆ. ಅಪ್ಪ, ತಿಂಡಿ ತಗೊಳ್ಳಿ. ಇನ್ಸುಲಿನ್ ಕೊಡ್ಬೇಕು, ಅದಕ್ಕೂ ಮುಂಚೆ ಬ್ಲಡ್ ಚೆಕ್ ಮಾಡ್ಬೇಕು. ಟೆಸ್ಟ್ ಗಿಷ್ಟು ಏನು ಬೇಡ, ಎಲ್ಲ ಸರಿಯಾಗಿದೆ. ಹೆಚ್ಚು ಕಡಿಮೆ ಆದ್ರೆ ನಂಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಅಂತ ಹೇಳಿನೇ 90% ಡಯಾಬಿಟಿಕ್ ಪೇಷಂಟ್ಸು ಕಣ್ಣು, ಕಾಲು, ಕಿಡ್ನಿ ಎಲ್ಲ ಕಳ್ಕೊತಾರೆ. ಪ್ಯಾರಾಲಿಸಿಸ್ ಆಗುತ್ತೆ. ಸುಮ್ನಿರಿ, ಕೊಡಿಲಿ. ಎಷ್ಟಿದೆಯಮ್ಮ? ಏನಪ್ಪ ಇದು 50 ಇಳಿದ್ಬಿಟ್ಟಿದೆ. ಸ್ವಲ್ಪ ಕಡಿಮೆ ಆಗಿದ್ರು ಹೈಪೋಗ್ಲೈಸೆಮಿ ಆಗಿ ಕೋಮಾಕೋ ಫುಲ್ ಸ್ಟಾಪ್ ಹೋಗ್ತಿದ್ರಿ. ಪ್ಯಾರಾಲಿಸಿಸ್, ಸ್ಟ್ರೋಕ್ ಆದ್ರೆ ಉಚ್ಚೆ ಕಕ್ಕ ಎಲ್ಲ ಹಾಸಿಗೆನೆ. ಬಾಚೋದು ಬಳಿಯೋದು ನಾನೇ ಮಾಡ್ಬೇಕು. ರಾತ್ರಿ ಊಟ ಮಾಡಿದ್ರಾ? ಕಬೋರ್ಡ್ಗೆ ಹಾಕಿರ್ತೀರಾ ನನಗೆ ಗೊತ್ತಾಗ್ಬಾರ್ದಂತ ಅಲ್ಲ? ಅಚ್ಚ ಏನ್ ನೋಡ್ತು, ಇಲ್ಲಿ ನೋಡಿ ನನ್ನ ಮುಖನ. ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಅಮ್ಮ, ತಾಯಿ, ಸಾರಿ. ಇನ್ಮೇಲೆ ಏನ್ ಕೊಟ್ರು ತಿಂತೀನಿ. ತಿಂತೀರಾ? ತಿಂಡಿ ತಿನ್ನಿ. ನಂಗೆ ತಿಂಡಿ ಬೇಡ. ಯಾಕೆ? ನಂಗೆ ಬಾಂಡ್ ಪೇಪರ್ ಬೇಕು. ಬಾಂಡ್ ಪೇಪರ್? ಯಾಕೆ? ವಿಲ್ ಬರ್ದು ಸಾಯ್ತೀನಿ. ಅಪ್ಪ, ನೀವೇನೀಗ ಸಾಯಲ್ಲ. ನಿಮ್ಮ ಅಪ್ಪ ಅಮ್ಮ ಸೆಂಚುರಿ ಬಾರಿಸಿನೇ ಹೋಗಿರೋದು. ವಿಲ್ ಬರೆಯೋದು ಬದುಕಿದಾಗ, ಸತ್ತಾಗಲ್ಲ. ಮರಣನೂ ಮಳೆನೂ ಯಾವಾಗ ಬೇಕಾದ್ರೂ ಬರ್ಬೋದು. ಅಷ್ಟಕ್ಕೂ ಬರೆಯೋದಕ್ಕೆ ನಿಮ್ಮ ಹತ್ರ ಏನಿದೆ ಆಸ್ತಿ? ಮಹಾರಾಜರ ವಂಶ ನೋಡಿ. ಏನೋ ಅಷ್ಟೋ ಇಷ್ಟೋ ಗಂಟು ಕಟ್ಟಿ ಉಳಿಸಿದಿರಾ ಅಂತ ಅನ್ಕೊಳ್ಳೋಣ ಅಂದ್ರೆ ನಿಮ್ಮ ಪೆನ್ಷನ್ ದುಡ್ಡೆಲ್ಲ ನಿಮ್ಮ ಮೆಡಿಸಿನ್ಗೆ ಖರ್ಚಾಗುತ್ತೆ. ನನಗ್ ಬರೋ ವಿಧವಾ ವೇತನ ಬ್ಯಾಂಕ್ ಬಡ್ಡಿಲೇ ಈ ಮನೆ ನಡೀತಿರೋದು. ಏನೋ ಗಂಡನ ಇನ್ಶೂರೆನ್ಸ್ ದುಡ್ಡಿಂದ ಈ ಮನೆನ ಸ್ವಂತಕ್ಕೆ ಮಾಡ್ಕೊಂಡು ಬಚಾವಾಗಿದ್ದೀನಿ ಅಷ್ಟೇ. ಏನ್ ವಟ ವಟ ಅಂತ ಮಾತಾಡ್ತೀಯ ನೀನು? ನಾ ಸತ್ ಮೇಲೆ ಗೊತ್ತಾಗುತ್ತೆ ನೋಡು ನಿಂಗೆ. ಹೌದು. ಏನ್ ಗೊತ್ತಾಗುತ್ತೆ? ನೀವು ಸತ್ರಿ ಅಂತ. ಎಲ್ ಸಿಕ್ಕದಿಯಾ ನೀನು? ಯಾವತ್ತು ಯಾರ ಋಣದಲ್ಲೂ ಬೀಳದೆ ಇದ್ದವನು ಈ ವಯಸ್ಸಾದ ಕಾಲದಲ್ಲಿ ನಿನ್ ಋಣದಲ್ಲಿ ಬೀಳೋ ಹಾಗಾಯ್ತು. ಯಾಕಪ್ಪ ಹಿಂಗ್ ಮಾತಾಡ್ತಿದ್ದೀರಿ?
ಸ್ವಂತ ಮಗಳಿಗಿಂತ ಹೆಚ್ಚಾಗಿ ದನ ಸಾಕಿದೆ. ಆ ಋಣನ ನಾನು ಯಾವತ್ತೂ ತೀರ್ಸೋಕೆ ಸಾಧ್ಯ ಇಲ್ಲ. ನನ್ ತಿಂಡಿ ಬೇಡ, ನಂಗ್ ಬಿಲ್ ಬರಿಬೇಕು. ಬಾಂಡ್ ತಗೊಂಡ್ ಬಾ ಹೋಗು. ಬಂಡ ಮುದುಕ ಅಂತ ನಿಮ್ಮನ್ನ ನೋಡಿನೇ ಹೇಳಿರೋದು. ತರ್ತೀನಿ ರೀ, ಅಲ್ಲಿವರೆಗೂ ಇದನ್ನ ತಿಂತಾ ಇರಿ. ಏನದು? ಚಾಕ್ಲೇಟ್. ನಾನ್ ಬರೋವರೆಗೂ ನೀವು ಬದುಕಿರ್ಬೇಕಲ್ಲ ಬಿಲ್ ಬರೆಯೋಕೆ. ತಗೊಳ್ಳಿ, ತಿಂತಾ ಇರಿ. ಉಗುಳಿದ್ರೆ ಜಾಗ್ರತೆ. ಹಾ, ಹೊಟ್ಟೆ ಒಂಥರ ಅನಿಸ್ತಿದೆ. ವಾಟ್ ಎ ರಿಲೀಫ್. ದೇವನಹಳ್ಳಿ ಜಮೀನು ಬರೀ 1000 ರೂಪಾಯಿಗೆ ತೊಗೊಂಡಿದ್ದು ಈಗ 10 ಕೋಟಿ ರೂಪಾಯಿ. 6 ಮಕ್ಳಿಗೆ ಸಮನಾಗಿ ಸಿಗಲಿ ಅಂತ ವಿಲ್ ಬರೆದಿದ್ದೆ. ಅಪ್ಪನ ಆಸ್ತಿ ಪಡೆಯೋಕೆ ಮಕ್ಕಳು ಬರೀ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಸಾಲದು, ವಯಸ್ಸಾದ ಕಾಲದಲ್ಲೂ ನೋಡ್ಕೋಬೇಕು. ಭಾಗ್ಯ ಇಲ್ಲ ಇವಕ್ಕೆ. ತಗೊಳ್ಳಿ ಬಾಂಡ್ ಪೇಪರ್. ಓ, ತಿಂಡಿ ತಿಂದ್ಬಿಟ್ಟಿದ್ದೀರಾ? ಏನ್ ಗೌರಿ, 2 ಬಾಂಡ್ ಪೇಪರ್ ತಂದಿದ್ಯಾ? ಒಂದ್ ತಗೊಂಡ್ರೆ ಒಂದ್ ಫ್ರೀನಾ? ಬ್ಯಾಂಕ್ ನನ್ನ ಮಾವನ್ ಮಗ ನೋಡಿ. ಹೌದಾ? ಚಿಲ್ಲರೆ ಇಲ್ಲ ಅಂತ 2 ಕೊಟ್ಟ. ಇರ್ಲಿ ಬಿಡು. ಯಾರದು? ಹಾಲ್ನೋನು ಪೇಪರ್ ನೋನಪ್ಪ. ಓ ಬರ್ರಯ್ಯ, ಬನ್ನಿ ಇಲ್ಲಿ. ಇಲ್ಲಿ ಸಾಕ್ಷಿಗೆ ಸ್ವಲ್ಪ ಸೈನ್ ಹಾಕಯ್ಯ. ಏನ್ ಸ್ವಾಮಿ ಇದು? ಇದು ನನ್ ಮಗಳಿಗೆ ಆಸ್ತಿ ಬರಿತಾ ಇದ್ದೀನಪ್ಪ. ನಮ್ಗೇನು ಬರೆಯಲ್ಲ ಸ್ವಾಮಿ. ಸೈನ್ ಹಾಕಯ್ಯ, ಹೇಳ್ತೀನಿ. ನೀನು ಹಾಕಪ್ಪ. ನೀನು ಏನಾದ್ರೂ ಕೇಳು. ನಿಂಗೆ ನನ್ ಜಮೀನಲ್ಲಿರೋ ಬಾವಿ ಕೊಡ್ತೀನಪ್ಪ. ಬಾವಿನ? ಯಾಕೆ ಸ್ವಾಮಿ? ಬೆಂಗಳೂರಲ್ಲಿ ಇನ್ಮೇಲೆ ನೀರ್ ಸಿಗೋಲ್ಲ, ಅವಾಗ ನಿನ್ ಹಾಲಿಗೆ ಸೇರ್ಸಕ್ ಬೇಕಲ್ಲ ನೀರು. ಬಾವಿನ ನಮ್ಮನ ಹತ್ರನೇ ಕಳ್ಸ್ಕೊಡಿ ಸ್ವಾಮಿ. ಕಳ್ಸ್ಕೊಡ್ತಾರೆ. ಅವಾಗ ಫ್ರೀ ಆಗಿ ಕೊಡ್ತೀನಿ ಅಂದ್ರೆ ಮನೆ ಹತ್ರ ಕಳ್ಸ್ಬೇಕಂತೆ. ಅಪ್ಪ, ನೀರ್ ಬಿಸಿ ಆಗಿದೆ, ಸ್ನಾನಕ್ಕೆ ಹೊರಡಿ. ಜಮೀನ್ ಪೇಪರ್ ಎಲ್ಲಿಟ್ಟಿದ್ದೀನಿ ಅಂತ ಇವತ್ತು ಗೌರಿಗೆ ಹೇಳ್ಬಿಡ್ಬೇಕು. 300 ನೀನಿಟ್ಕೋ, 1000 ಒಂದು ಕೊಟ್ಬಿಡು, ಸರಿನಾ? ಅಪ್ಪ, ಚಿಲ್ಕ ಹಾಕೋಬೇಡಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಒಳಗ್ ಬರಕ್ ಆಗಲ್ಲ. ಅಯ್ಯೋ ದೇವ್ರೆ, ಚಿಲ್ಕ ಹಾಕ್ಬಿಟ್ಟಿದ್ದೀನಲ್ಲಪ್ಪ. ಈ ಚಿಲ್ಕ ತೆಗಿಯೋಣ ಅಂದರೆ ಸೋಪಿಂದ ಜಾರ್ ಬೀಳೋ ಚಾನ್ಸ್ ಇದೆ. ತೆಗೆದಿದ್ರೆ ಅವಳು ಬಂದು ಬೊಂಬ ಬಜಾಯಿಸ್ತಾಳೆ. ಬೇಡ, ನಿಧಾನ ತೆಗಿಯೋಣ. ಹಲೋ ಡಾಕ್ಟರ್, ಅಶ್ವತ್ಥ ಮನೆಯಿಂದ ಗೌರಿ ಮಾತಾಡ್ತಿರೋದು.
ಬಿಟ್ಟಿದ್ದಾರೆ. ಮರಣಶಾಸನ. ಅಪ್ಪನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಚಿಲಕ ಹಾಕದೆ ಅವರು ಬಾತ್ರೂಮ್ ನಲ್ಲಿ ಬಿದ್ದಿರೋದ್ರಿಂದ ಬಿಲ್ಲಲ್ಲಿ ಬರೆದ ಆಸೆಗೆ ನಾನೇ ಅವರನ್ನು ಕೊಂದೆ ಅನ್ನೋ ಅಪವಾದ ಸಾಯೋವರೆಗೂ ನಾನು ಅನುಭವಿಸ್ಬೇಕಾಗತ್ತೆ. ನನ್ಗೆ ಈ ಅಪವಾದನೂ ಬೇಡ, ಈ ಆಸ್ತಿನೂ ಬೇಡ. ಅಮ್ಮ ಅಮ್ಮ ಅಯ್ಯ ಅಮ್ಮ ಅಪ್ಪ, ಅಯ್ಯೋ ಏನಾಗ್ತಿದೆ? ಎದ್ದೇಳಿ. ಅಪ್ಪ, ಏನು ಪೆಟ್ಟಾಗಿಲ್ಲ ತಾನೇ? ಅಪ್ಪ, when a body is immersed in a liquid, it appears to lose its weight. This loss of weight is equal to the weight of the liquid displaced by it. ಯುರೇಕಾ ಯುರೇಕಾ, ಏನ್ ಹುಡುಕಿದ್ರು ಅಲ್ಲೇ ಹುಡುಕ್ಬೇಕಮ್ಮ. ಕುಡಿಯೋಕೆ ಏನಾದ್ರು ತರಲ್ಲ? ವಿಸ್ಕಿ, ಜಿನ್ನು, ವೋಡ್ಕಾ, ಸೋಡಾನು ಬೇಕಮ್ಮ. ಅಯ್ಯೋ ರಮ್ಮ, ರಮ್ಮ ಆದ್ರೆ ಇನ್ನೂ ಒಳ್ಳೇದಮ್ಮ. ಹೌದು, ನೀನ್ಯಾರು? ಈಗ ಈ ಕತೆ ನೋಡಿದ್ರಿ, ಈ ಕಥೆಯಲ್ಲಿ ಅವಳು ಮೈಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವನು ವಿಲ್ ಸುಟ್ಟಾಕ್ಬಿಟ್ಲು. ಅವನು ಸಾಯ್ತಾನೇನೋ ಅಂದ್ಕೊಂಡ್ರೆ ಬದುಕಿಬಿಟ್ಟಿದ್ದಾನೆ. ಹೊಸ ವಿಲ್ ಬರೆಯೋಣ ಅಂದರೆ ತಲೆ ಕೆಟ್ಟೋಗಿದೆ, ಹುಚ್ಚಿನ ಥರ ಆಗಿದ್ದಾನೆ. ಈಗ ನೆಕ್ಸ್ಟ್ ಏನು? ಸೊ ಈ ಥರದ ಈಗ ನೆಕ್ಸ್ಟ್ ಟ್ವಿಸ್ಟ್ ಇದೆ. ಅವಳಿಗೆ ಸಿಗುತ್ತಾ ಆಸ್ತಿ, ಸಿಗಲ್ವಾ, ಅಥವಾ ಅವನು ಏನಾಗುತ್ತೆ, ಈ ಥರದ ಕುತೂಹಲನ ಪ್ರೇಕ್ಷಕರದ್ದು ಹಿಡಿದು ಕರ್ಕೊಂಡು ಹೋಗೋದೇ ಈ ಸಣ್ಣ ಕಥೆಯ ಲಕ್ಷಣ. ಒಂದು ಸಿನಿಮಾ ಮಾಡೋಕ್ಕೆ ಒಂದು ಸಣ್ಣ ಎಳೆ ತೊಗೊಂಡು ಉದ್ದ ಎಳ್ಕೊಂಡು ಕೂತ್ಕೋತಾರೆ. ಅದನ್ನೇ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ದೊಡ್ಡ ಕತೆ ತೊಗೊಂಡು ಎಳೆದು ಅದನ್ನು 15 ನಿಮಿಷಕ್ಕೆ ತರೋ ಪ್ರಯತ್ನ ಮಾಡ್ತೀವಿ. ಸೊ ಯಾವುದು ಬೆಟ್ರು? ಎಳ್ಕೊಂಡು ಹೋಗೋದು ಚೆನ್ನಾಗಿರುತ್ತೋ ಅದಷ್ಟೂ ಎಳೆದು ಚಿಕ್ಕದು ಮಾಡೋದು ಒಳ್ಳೆಯದ? ಇಲ್ಲಿ ಏನು ಇಂಪಾರ್ಟೆಂಟು ಒಂದು ಸಣ್ಣ ಕತೆಗಳಲ್ಲಿ, ಎಂಡಲ್ಲಿ ಮನಸ್ಸಿಗೆ ಉಳ್ಕೋಬೇಕು, ನಾಟಬೇಕು. ಎಷ್ಟೋ ದಿನ ಅದೇ ನಮಗೆ ಕೊರಿತಾ ಇರಬೇಕು. ಕೆಲವು ವಿಷಯಗಳನ್ನು ಹೇಳಬೇಕು. ಹೇಳೋ ವಿಷಯನ ಆದಷ್ಟು ಕಡಿಮೆಯಲ್ಲಿ ಹೇಳಬೇಕು. ಈಗ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ, ಈ ಥರದ ಕತೆಗಳು ನನ್ನ ಹತ್ರ ಒಂದು 25 ರೆಡಿ ಇದೆ. ಇನ್ನೂ ಹೆಚ್ಚು ಬೇಕು ನಮಗೆ. ಬರೀ ನಾನೇ ಅಂತ ಇದನ್ನು ಮಾಡಲಾರೆ. ಇದನ್ನು ಡೈರೆಕ್ಟ್ ಮಾಡಿದವರು ನನ್ನ ಹತ್ರ ಅಸೋಸಿಯೇಟಾಗಿ ಡೈರೆಕ್ಟ್ ಮಾಡಿರೋ ವಿಶ್ವಾಸು. ನಾನು ಬರೀ ನೋಡ್ಕೋತೀನಿ, ನಾನು ಮೇಯ್ನು ಆ್ಯಕ್ಟ್ ಮಾಡ್ತೀನಿ, ಒಂದು ರೋಲ್ ಒಂದು ನಂದಿರುತ್ತೆ. ಉಳಿದಿದ್ದು ಎಲ್ಲ ಹೊಸಬ್ರು, ಹಳಬ್ರು. ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲ ನನ್ನ ಜೊತೆಗೆ ಬರ್ಬೋದು. ಇಲ್ಲಿ ಕತೆನ ಮಾಡೋಕ್ಕೆ ನಿಮಗೆ ಬರಲ್ಲ ಅಂದರೆ ಪರವಾಗಿಲ್ಲ, ಬಟ್ ಏನೋ ಒಂದು ಎಳೆ ಇದೆ, ಬನ್ನಿ ನಾವು ಅದನ್ನು ಬೆಳೆಸೋದು ಹೇಗೆ, ಅದನ್ನು ಹೇಗೆ ಮಾಡಬೇಕು ಸಣ್ಣ ಕತೆನಾಗಿ, ಅದಕ್ಕೊಂದು ಕಮ್ಮಟ ಮಾಡೋಣ, ಎಲ್ಲರೂ ಒಟ್ಟಾಗೋಣ. ಸೊ ನೀವು ಕತೆಗಾರರಾಗಿರ್ಬೋದು, ಅಥವಾ ಸಂಭಾಷಣೆಕಾರರಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಒಳ್ಳೆ ಆ್ಯಕ್ಟ್ ಮಾಡಬೇಕು, ನಾನು ಮಾಡಬಲ್ಲೆ, ನೋಡ್ದೆ ಏನು ಕೆಟ್ಟದಾಗ ಆ್ಯಕ್ಟ್ ಮಾಡ್ತಾನೆ, ನಂಗೊಂದು ಚಾನ್ಸ್ ಸಿಕ್ಕರೆ ನಾ ಇದಕ್ಕಿಂತ ಚೆನ್ನಾಗಿ ಮಾಡಬಲ್ಲೆ ಅಂತ ನಿಮ್ಗೆ ಅನ್ಸ್ಬೋದು. ಆದರೆ ಅಟ್ ದ ಸೇಮ್ ಟೈಮ್ ಹೆದರಿಕೆ ಇರುತ್ತೆ, ಅಯ್ಯೋ ಕ್ಯಾಮ್ರಾ ಮುಂದೆ ಹೋಗೋದು ಹೆಂಗೆ, ನಂಗಲ್ಲಿ ಆಗುತ್ತೋ ಇಲ್ವೋ, ಈ ಥರದ ಹೆದರಿಕೆಗಳನ್ನೆಲ್ಲ ಹೇಗೆ ಅದನ್ನು ಕಳ್ಚ್ಕೋಬೇಕು. ನೀವು ನಾಟಕ ಗಿಟಕದಲ್ಲಿ ಮಾಡ್ತೀರಾ, ಸಿನಿಮಾದಲ್ಲಿ ಮಾಡಿಲ್ಲ, ಮಾಡಬೇಕು ಅಂತ ಆಸೆ ಇದೆ. ಬಟ್ ಯಾರಿಗೆ ಕೇಳಿದ್ರು ಏನು ಮಾಡಿದ್ರೆ ತೋರಿಸಿ ಅಂದರೆ ನಿಮ್ಮ ಹತ್ರ ತೋರ್ಸೋಕ್ಕಿಲ್ಲ. ನಿಮ್ಮದೊಂದು ಮಾಡಿರೋದು ಒಂದು ರೆಡಿ ಸಿಕ್ಕಿದ್ರೆ ನಿಮಗೆ ಯಾವುದೇ ಡೈರೆಕ್ಟ್ರಿಗೆ ತೋರ್ಸಾಗಿರುತ್ತೆ. ಸೊ ಆ ಥರ ಮುಂದೆ ನೀವು ಸಿನಿಮಾಗೆ ಹೋಗೋ ಆಸಕ್ತಿ ಇರೋರು ಈ ಥರದ್ದು ಮಾಡ್ಬೋದು. ನಾನು ಇದರಿಂದ ಮುಂದೆ ಹೋಗ್ಬಿಟ್ಟು ಮತ್ತೆ ಸಿನಿಮಾ ಮಾಡೋ ಐಡಿಯಾ ಇದೆ. ಪ್ರೊಡ್ಯೂಸರ್ ಯಾರು ಸಿಕ್ಬಿಟ್ಟು ನಾವು ಮಾಡ್ತೀವಿ ಅಂತಂದರೆ ನಾನು ಮತ್ತೆ ಸಿನಿಮಾ ಮಾಡ್ತೀನಿ. ಈಗ ಒಂದು ಟೀಮ್ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಟೀಮಲ್ಲಿ ಎಲ್ಲ ಸೇರಿಕೊಂಡಾಗ ಬರೋ ಶಕ್ತಿ ಅದಕ್ಕೆ. ನಾನೊಬ್ಬನೇ ಮಾಡೋಕ್ಕಿಂತ ನನಗೆ ಕ್ಯಾಮ್ರಾಮ್ಯಾನ್ಗಳು, ನಿಮಗೆ ಕ್ಯಾಮ್ರಾ ನಾನು ಒಳ್ಳೆ ಮಾಡ್ತೀನಿ ಸರ್ ಅಂತ ಆಸಕ್ತಿ ಇದೆ, ಸೊ ನೀವು ಬನ್ನಿ. ಡೈರೆಕ್ಟ್ರು ಮಾಡೋ ಆಸಕ್ತಿ ಇದೆ, ಡೈರೆಕ್ಷನ್ ಆಲ್ರೆಡಿ ಮಾಡಿದ್ದೀವಿ, ಇಲ್ಲ ನಮ್ಗೆ ಮಾಡೋ ಆಸಕ್ತಿ ಇದೆ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮಾಡ್ಬೋದು. ಈ ಥರ ಬೇರೆ ಬೇರೆ ದಿಕ್ಕಲ್ಲಿ ನೀವು ಬರ್ಬೋದು. ಹೇಳಿ. ಎಸ್ ಸರ್, ಖಂಡಿತ. ನಾವು ಇನ್ನೂ ಇದ್ರ ಬಗ್ಗೆ ಅವರಿಗೆ ಇನ್ನಷ್ಟು ನಮ್ಮ ವೀಕ್ಷಕರಿಗೆ ಮತ್ತು ಆಸಕ್ತರಿಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಣ. ಮತ್ತು ಅದರ ಪ್ರಮುಖ ಈಗ ಅಗತ್ಯತೆ ಏನು, ಸಮಾಜಕ್ಕೆ ಇದರಿಂದ ಏನೇನು ಕೊಡುಗೆ ಕೊಡ್ಬೋದು ಅಂತ ಖಂಡಿತ ಚರ್ಚೆ ಮಾಡೋದು. ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಡೋಣ. ಎಸ್ ವೀಕ್ಷಕರೇ, ಈಗ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಉದಯ್ ಜಾದೂಗರ್ ಸರ್ ಅವರು ಯಾಕೆ, ಏನು ಉದ್ದೇಶದಿಂದ ಈ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ನಾವು ಯಾವ ರೀತಿ ಭಾಗವಹಿಸ್ಬೋದು, ಮತ್ತು ಒಂದಷ್ಟು ಆ ಲೈನಲ್ಲಿ ಕೆರಿಯರ್ನ ಹುಡ್ಕೊಳ್ಳೋರಿಗೆ ಏನೇನು ಅವಕಾಶಗಳು ಇಲ್ಲಿವೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ಈಗ ಒಂದು ಚಿಕ್ಕ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಉದಯ್ ಜಾದುಗಾರ್ ಅವರು ಖ್ಯಾತ ಮ್ಯಾಜಿಷಿಯನ್, ಖ್ಯಾತ ಏನು ಸಣ್ಣ ಕಥೆಗಳನ್ನು, ಒಂದು ಪ್ರಯೋಗಾತ್ಮಕವಾದಂಥ ಸಣ್ಣ ಚಿತ್ರಗಳನ್ನು ಮಾಡ್ತಕ್ಕಂಥವ್ರು, ಮತ್ತು ಸಾಕಷ್ಟು ವಿಶೇಷವಾದಂಥ ಕಲೆಗಳನ್ನು ಕರಗತ ಮಾಡ್ಕೊಂಡಂಥವ್ರು, ಒಂದು ಸಕಲ ಕಲಾವಲ್ಲಭರಾಗಿ ನಮ್ಮೊಟ್ಟಿಗಿರ್ತಕ್ಕಂಥವ್ರು, ಸಮಾಜದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಉಳ್ಳಂಥವ್ರು. ಇವತ್ತು ಈ ನಮ್ಮ ಆಧುನಿಕ ನಗರೀಕರಣ ಮತ್ತು ಈ ಎಲ್ಲ ಬದುಕಿನ ಜಂಜಾಟದಲ್ಲಿ ನಾವು ಎಲ್ಲಿ ಕಳೆದು ಹೋಗ್ತಾ ಇದ್ದೇವೆ, ಮಕ್ಕಳು ತಂದೆ ತಾಯಿಗಳಿಂದ ಆಗಲ್ತಕ್ಕಂಥದ್ದು, ಇವತ್ತು ನಮ್ಮ ಎಲ್ಲ ಬೂಟಾಟಿಕೆಯ ಬದುಕು ಯಾವ ರೀತಿ ಸಾಗ್ತಾ ಇದೆ, ಇದರಿಂದ ಯಾವ ಅಂತ್ಯವನ್ನು ನಾವು ಕಾಣ್ತೇವೆ ಅನ್ನುವ ಹಿನ್ನೆಲೆಯಲ್ಲಿ ತುಂಬ ಪ್ರಭಾವಶಾಲಿಯಾದಂಥ ಸಣ್ಣ ಕಥೆಗಳನ್ನು ಸಣ್ಣ ಸಿನಿಮಾ ಥರ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಇದು ಸಮಾಜಕ್ಕೆ ಮೆಸೇಜ್ ಕೊಡುವ ಉದ್ದೇಶದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರೊಟ್ಟಿಗೆ ಅವರ ಇನ್ನಷ್ಟು ಆಲೋಚನೆಗಳನ್ನು ನಾವೀಗ ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮದಲ್ಲಿ ವಿರಾಮದ ಬಳಿಕ ಮತ್ತೊಮ್ಮೆ ನಿಮಗೂ ಕೂಡ ಸ್ವಾಗತ. ಸರ್, ಹಾಗೆಯೇ ಭಾಳ ಮುಖ್ಯವಾಗಿ ಈಗ ನೀವು ಒಂದಷ್ಟು ಭಾಳ ಪ್ರಮುಖವಾದ ಅಂಶಗಳನ್ನು ನಾವು ಚರ್ಚೆ ಮಾಡಲಿಕ್ಕಿದೆ. ಒಂದು, ಇವತ್ತು ಸಿನಿಮಾ ರಂಗದಲ್ಲಿ ಆಗಿರ್ಬೋದು ಅಥವಾ ಈ ರೀತಿಯ ಒಂದು ಪ್ರಾಯೋಗಾತ್ಮಕ ಚಲನಚಿತ್ರರಂಗ, ಒಂದಷ್ಟು ಡಾಕ್ಯುಮೆಂಟ್ರಿ, ಈ ಥರ ವಿಷಯದಲ್ಲಿ ಆಸಕ್ತರಿಗೆ ನೀವು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ರಿ. ಇದ್ರ ಬಗ್ಗೆ ನಾವು ಮಾತಾಡೋಣ. ಜೊತೆಗೆ ನಮ್ಮ ಸಣ್ಣ ಕಥೆಗಳಿಂದ ನಮಗೆ ಅರಿವಿಲ್ದಾಗೆ ನಾವು ಎಲ್ಲೋ ಕಳೆದು ಹೋಗ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ. ಇವತ್ತು ಈಗ ನೀವು ಒಂದು ಸಿನಿಮಾವನ್ನು ತೋರಿಸಿದ್ರಿ, ತುಂಬ ಅದ್ಭುತವಾದದ್ದು. ಎಲ್ಲ ನಮ್ಮ ವೀಕ್ಷಕರು ನೋಡಿ ಒಂದು ಕ್ಷಣ ದಿಗಿಲಾಗಿರ್ತದೆ. ಇವತ್ತಿನ ಪಾಲಕರು, ಇವತ್ತಿನ ಪ್ಯಾರೆಂಟ್ಸ್ ಗತಿ ಎಲ್ಲಿಗೆ ಬಂದಿದೆ, ಪ್ರತಿಯೊಂದು ಮನೆಯ ವೃದ್ಧಾಶ್ರಮಗಳಾಗ್ತಾ ಇದೆ, ಮಕ್ಕಳು ಯಾವುದೋ ವಿದೇಶದಲ್ಲಿದ್ದಾರೆ, ಇಲ್ಲಿ ಮತ್ತೊಬ್ಬರು ನೋಡಿಕೊಳ್ಳೋದಕ್ಕೆ ಈ ಒಂದು ವೃದ್ಧಾಶ್ರಮಗಳಲ್ಲಿ ತಂದೆ ತಾಯಿಗಳನ್ನಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈ ಥರದ ಕಥೆಗಳ ಅಗತ್ಯತೆ ನಮ್ಮ ಸಮಾಜಕ್ಕೆ ಎಷ್ಟು ಪ್ರಮಾಣಕ್ಕಿದೆ, ಇದನ್ನು ನಾವು ಹೇಗೆ ಸ್ವೀಕರಿಸಬೇಕಿದೆ ಸರ್? ಈಗ ಕತೆ ಹೇಳೋದು ಒಂದು ಕಲೆ. ಓಕೆ, ಈಗ ನೀವು ಕತೆ ಹೇಳ್ತಾ ಬರೀ ಕತೆ ಅಥವಾ ಬೋಧನೆ ಮಾಡ್ತೀವಿ ಅಂತ ಹೋದರೆ ಅದು ಯಾರಿಗೂ ಬೇಡ. ಓಕೆ ಓಕೆ ಈಗ ನಾನು ಎಂಟರ್ಟೈನಿಂಗ್ ಆಗಿ ಏನೋ ಒಂದು ಮೆಸೇಜ್ ತಲುಪಿಸ್ಬೇಕು. ಅದು ಮೆಸೇಜ್ ತಲುಪಿದೆ ಅಂತ ಅವ್ರಿಗೆ ಗೊತ್ತಾಗೋದು ಅದು ಕೊನೆಯಲ್ಲೇ ಹೊರತು ಕೊನೆ ತನಕನೂ ಈ ಮೆಸೇಜ್ಗೋಸ್ಕರ ಈ ಶಾರ್ಟ್ ಫಿಲ್ಮ್ ಆಗ್ತಾ ಇದೆ ಅಂತ ಅನ್ನಿಸ್ಲೇಬಾರ್ದು. ಒಂದು ಕತೆಯ ಗುಣವೇ ಹಾಗೆ, ಎಳ್ಕೊಂಡು ಹೋಗ್ಬೇಕು, ಪ್ರೇಕ್ಷಕನ ಹಾಕಿ ಅವನೊಂಚೂರು ಆ ಕಡೆ ಈ ಕಡೆ ಹೋಗ್ದಂಗೆ ಮಾಡಿ ಹಿಡ್ಕೊಳ್ಳೋ ಅಂಥ ಕತೆ ಮಾಡಬೇಕು. ಕತೆಗೆ ನಾನು ಅಟ್ಲೀಸ್ಟ್ 2 ತಿಂಗಳು ಬರೀ ಕತೆ ಮೇಲೆ ವರ್ಕ್ ಮಾಡ್ತೀನಿ. ಒಂದ್ಸಲ ಕತೆ ಫೈನಲ್ ಆಮೇಲೆ ಶೂಟಿಂಗ್ ಹೋಗ್ತೀವಿ. ನಾವು ಇಲ್ಲಿ ಹೆಚ್ಚು ದುಡ್ಡು ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ಇಲ್ಲ. ಯಾಕಂದರೆ ಶಾರ್ಟ್ ಫಿಲ್ಮು ಮಾಡಿ ಎಲ್ಲರೂ ದುಡ್ಡು ಕಳ್ಕೊಂಡಿರೋದೆ. ಕೆಲವರಿಗೆ ನಾನು ಒಳ್ಳೆ ಕತೆ ಬರಿತೀನಿ ಅಂತ ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಿ ಕಳ್ಕೊಂಡಿದ್ದಾರೆ, ಆ್ಯಕ್ಟ್ ಮಾಡ್ತೀವಿ ಅಂತ ಆ್ಯಕ್ಟ್ರುಗಳು ಕಳ್ಕೊಂಡಿದ್ದಾರೆ, ಡೈರೆಕ್ಟ್ ಮಾಡ್ತೀವಿ ಅಂತ ಕಳ್ಕೊಂಡಿದ್ದಾರೆ, ಎಲ್ಲ ಕಳ್ಕೊಂಡಿದ್ದೇ ಆಗಿದೆ. ಸೊ ಈ ಕಳ್ಕೊಳ್ಳೋ ದುಡ್ಡಿನ ಬದಲಿಗೆ ದುಡ್ಡೇ ಹಾಕದೆ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಹುಡುಕ್ ತೆಗೆದೆ. 1 ರೂಪಾಯಿನೂ ಹಾಕೋಕ್ಕಿಲ್ಲ. ಎಲ್ಲ ಟೆಕ್ನಿಷಿಯನ್ಸು ಫ್ರೀ. ಯಾಕಂದರೆ ಯಾರಿಗೆ ನಾವು ಫಿಲ್ಮ್ ಲ್ಯಾಂಡಿಗೆ ಹೋಗಬೇಕು ಅಥವಾ ನಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅಂಥವರಿಗೆ ಇದೊಂದು ಪ್ಲ್ಯಾಟ್ಫಾರ್ಮು. ಇಲ್ಲಿ ಒಬ್ರಿಗೂ ದುಡ್ಡು ಕೊಡೋದಿಲ್ಲ. ಅವರಾಗಿ ಬಂದು, ನಾನು ಅಷ್ಟೇ, ನಾನೇ ನನ್ನ ದುಡ್ಡಲ್ಲಿ ನನ್ನ ಖರ್ಚಲ್ಲಿ ಪ್ರತಿಯೊಂದು ಊರಿಗೆ ಹೋಗ್ತೀನಿ. ಇಲ್ಲಿ ಒಂದು 6-7 ಸೆಂಟ್ರ್ ಇದೆ ನಮ್ಮದು. ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಅಥವಾ ಬ್ಯಾಂಗ್ಳೂರೇ ಇರ್ಬೋದು, ಇಂಥ ಜಾಗದಲ್ಲಿ ಮಾಡ್ತೀವಿ. ಸೊ ನನಗೆ ಇಲ್ಲಿ ಆಸಕ್ತಿ ಇರೋರು ನಾವು ಇದರಲ್ಲಿ ಸೇರ್ಕೋಬೇಕು. ನಮಗೆ ಮೇನ್ ಬೇಕಾಗಿರೋದು ಒಂದು ಸ್ಪಾನ್ಸರ್ಸು. ಯಾತಿಗೆ ಬೇಕಿಲ್ಲಿ ದುಡ್ಡೇ ಖರ್ಚು ಮಾಡಲ್ಲ ನಿಜ, ಆದರೆ ಒಂದು ಟಿವಿಯಲ್ಲಿ ಒಂದು ಸ್ಲಾಟ್ ಹಿಡ್ಕೊಂಡು ಹಾಕಬೇಕಾದ್ರೆ ಅಲ್ಲಿ ದುಡ್ಡು ಬೇಕೇ ಬೇಕು. ಆ ಥರ ಇಲ್ಲಿ ಅಂಥದ್ದೇನು ಭಾರಿ ದುಡ್ಡು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಒಂದು ಎಪಿಸೋಡಿಗೆ ಒಂದು 10-15 ಸಾವಿರ ರೂಪಾಯಿ ಸಾಕೇನೋ ಗೊತ್ತಿಲ್ಲ. ಅದನ್ನು ನೀವು ಎಪಿಸೋಡ್ ಅವ್ರ ಹತ್ರ ಮಾತಾಡಿ ನೋಡಿ ಅಂತ ನಾವು ಸ್ಪಾನ್ಸರ್ ಮಾಡ್ತೀವಿ ನಮ್ಮ ಕಂಪ್ನಿಯಿಂದ ಅಂತ ನಿಮ್ಗೆ ಆಸಕ್ತಿ ಇದ್ದರೆ ನೀವು ಸ್ಪಂದನದವ್ರಿಗೆ ಭೇಟಿ ಮಾಡಿ ಮಾಡ್ಬೋದು. ನನ್ನ ಕೆಲಸ ಏನಿದ್ರು ನಾನು ಕತೆನ ರೆಡಿ ಮಾಡೋದು ಮತ್ತು ಒಂದು ಟೀಮ್ ಕೊಟ್ಟೋದು. ನಾನು ತುಂಬ ಕಾಲ ಇರ್ತೀನಿ ಅಂತ ಹೇಳ್ಕೊಳ್ಳಾರೆ. 10, 15, 20 ಸಿನಿಮಾ ಮಾಡೋದ್ರಲ್ಲಿ, ಶಾರ್ಟ್ ಫಿಲ್ಮ್ಸ್ ಮುಗಿಸೋದ್ರಲ್ಲಿ ನಾನೊಂದು ಟೀಮನ್ನು ರೆಡಿ ಮಾಡಬಲ್ಲೆ. ಅವರಲ್ಲಿ ಯಾರು ಒಳ್ಳೆ ಡೈರೆಕ್ಟರ್ ಆಗ್ತಾನೆ ಅವನು ಡೈರೆಕ್ಟ್ರು. ನಾನು ಎಲ್ಲನೂ ಹೆಚ್ಚು ಕಡಿಮೆ ನಾನೇ ಮಾಡಿದ್ರು ನಾನು ಎಲ್ಲೂ ನನ್ನ ಹೆಸರು ಹಾಕ್ಕೊಳ್ಳಲ್ಲ. ಯಾಕಂದರೆ ನನಗಿದ್ರಿಂದ ಏನೂ ಆಗಬೇಕಾಗಿಲ್ಲ. ನಾನು ಎಲ್ಲೂ ನನ್ನ ಹೆಸರಿರಲ್ಲ. ಇದ್ದರೆ ಒಂದು ಕತೆ ನಂದಾಗಿದ್ದು ನಾನು ಬೆಳೆಸಿದ್ರೆ ಅದು ನನ್ನ ಕತೆ. ಇನ್ನು ತುಂಬ ಜನ ಸೇರ್ಕೊಂಡಿದ್ದೀವಿ. ಅದು ರಮೇಶ್ ರಾವ್ ಕತೆ ಅಂತ ಬರುತ್ತೆ. ರಮೇಶ್ ರಾವ್ ಯಾರು ಅಂದರೆ ನಮ್ಮ ತಂದೆ. ಅವ್ರು ತುಂಬ ಬುದ್ಧಿವಂತರು. ಅವರ ಮಕ್ಕಳು ಮೊಮ್ಮಕ್ಕಳು ಸೇರಿಕೊಂಡು ಕತೆನ ಹಿಡ್ಕೊಂಡು ವಾಟ್ಸಪ್ಪಲ್ಲಿ ಡೆವಲಪ್ ಮಾಡ್ತೀವಿ. ಸೊ ಈ ಥರ ನಿಮ್ಮ ಕತೆ ಇದ್ದರೆ ನೀವು ನಮ್ಗೆ ಎಳೆ ಕೊಟ್ಟರೆ ನಾವು ಅಲ್ಲಿ ಹಾಕ್ತೀವಿ, ಅದು ಡೆವಲಪ್ ಆಗುತ್ತೆ, ಆಮೇಲೆ ನಿಮ್ಮ ಹೆಸರಲ್ಲೇ ಬರುತ್ತೆ. ನೀವು ನಮ್ಮ ಟ್ರೂಪಲ್ಲಿ ವಾಟ್ಸಪ್ಪಲ್ಲಿ ಸೇರಿಕೊಂಡು ನಮ್ಮ ಕತೆಗಳನ್ನು ಡೆವಲಪ್ ಮಾಡ್ಬೋದು. ನಮ್ಮ ಕತೆ ಡೆವಲಪ್ ಮಾಡಿದಾಗ ನಿಮಗೆ ಲಾಭ ಇಲ್ಲ, ಆದರೆ ನಿಮ್ಮ ಎಳೆ ಕೊಟ್ಟಾಗ ಅದನ್ನು ನಾವೆಲ್ಲ ಸೇರಿಸಿ ಅದನ್ನೊಂದು ರೂಪ ಕೊಟ್ಟು
ತುಂಬ ಚೆನ್ನಾಗಾಗಬೇಕು. ಏನೋ ಒಂದು ಸುತ್ತೋದಾದರೆ ನಾನು ಮಾಡಲ್ಲ, ನನಗೇನು ಮಾಡಿದ್ರು ಒಳ್ಳೇದು ಮಾಡಬೇಕು. ಎಲ್ಲಿ ತನಕ ಒಳ್ಳೆ ಸಬ್ಜೆಕ್ಟ್ ಕೊಡ್ತೀವಿ, ಹ್ಯೂಮರಸ್ ಆಗಿ ಕೊಡ್ತೀವಿ, ಟರ್ನ್ ಆ್ಯಂಡ್ ಟ್ವಿಸ್ಟ್ ಕೊಡ್ತೀವಿ, ಆ ಸಣ್ಣ ಕತೆ ಜನ ನೆನಪಿಸ್ಕೋಬೇಕು, ಅದು ಆಗೋ ತನಕ ನಾನು ವರ್ಕ್ ಮಾಡ್ತೀನಿ. ನಿಮ್ಗೆ ಇದರಲ್ಲಿ ಯಾವುದೇ ಫೀಲ್ಡು, ನೀವು ಕ್ಯಾಮ್ರಾಮ್ಯಾನ್ ಆಗಿ ಬರ್ಬೋದು, ಲೈಟಿಂಗ್ ಅವ್ರಾಗಿ ಬರ್ಬೋದು, ಮ್ಯೂಸಿಷಿಯನ್ಸ್ ಆಗಿ ಬರ್ಬೋದು, ಮೇಕಪ್ ಮ್ಯಾನ್ ಆಗಿ ಬರ್ಬೋದು, ಕಾಸ್ಟ್ಯೂಮ್ಸ್ ಅವ್ರಾಗಿ ಬರ್ಬೋದು. ಇದ್ರ ಮಧ್ಯೆ ನಮಗೆ ಕೆಲವು ಬೇಕಾಗುತ್ತೆ. ನೀವು ಜ್ಯುವೆಲ್ರಿ ಶಾಪ್ ಅವರಾಗಿದ್ದರೆ ಜ್ಯುವೆಲ್ರಿ ನಮಗೆ ಕೊಡ್ಬೋದು, ನಮಗೆ ಬೇಡ. ಶಾರ್ಟಿಗೆ ಯಾರೋ ಒಬ್ಬ ಶ್ರೀಮಂತೆ ಮಹಿಳೆ ಅಂತ ತೋರಿಸ್ಬೇಕಾದ್ರೆ ಅವಳಿಗೆ ಹಾಕ್ಬಿಟ್ಟು ಆಮೇಲೆ ನಿಮಗೆ ಕೊಡ್ತೀವಿ. ಒರಿಜಿನಲ್ ಆಗಬೇಕಂತಿಲ್ಲ, ನೀವು ನಮಗೆ ರೋಲ್ಡ್ಗಳು ಕೊಟ್ಟರು ಸಾಕು. ಮತ್ತು ಈ ಥರ ಕೊಟ್ಟಾಗ ನಾವು ನಿಮ್ಮ ಅಂಗಡಿ ಹೆಸರನ್ನು ತೋರಿಸ್ತೀವಿ. ಜವಳಿ ಬೇಕಾದರೆ ಜವಳಿ ನೀವು ಕೊಡ್ತೀರಾದರೆ, ಸ್ಪಾನ್ಸರ್ ಮಾಡ್ತೀವಿ ಆದರೆ ನಾವು ಯೂಸ್ ಮಾಡಿ ನಿಮ್ಗೆ ವಾಪಸ್ ಕೊಡೋದು, ನಿಮ್ಮ ಅಂಗಡಿ ತೆಗೆಯೋದು, ಈ ಥರದ ಕೆಲಸ ನಾವು ಮಾಡ್ತೀವಿ. ಮನೆ ಬೇಕಾಗ್ಬೋದು, ನೀವು ಶ್ರೀಮಂತರು ಇರ್ಬೋದು, ನಿಮ್ಮ ಸುಂದರವಾದ ಮನೆ ಇದೆ, ನಿಮಗೂ ಆಸೆ ಇದೆ ನನ್ನ ಮನೆ ತೋರಿಸೋಣ ಈ ಎಲ್ಲವೂ ಜನರಿಗೆ ಅಂತ. ಅವಾಗ ನಿಮ್ಮ ಮನೆ ಕೊಡಿ, ಹಾಳು ಮಾಡಲ್ಲ. ನಮಗೆ ಒಂದು ಮನೆ ನೀವು ಕೊಟ್ಟರೆ 15-20 ಅರ್ಧ ಗಂಟೆ ಮೇಲೆ ಬೇಡ, ಯಾಕಂದರೆ ಇಡೀ ಸಿನಿಮಾನೇ 15-20 ನಿಮಿಷದಲ್ಲಿ ಮುಗಿದು ಹೋಗೋದ್ರಿಂದ ಯಾವುದೇ ಒಂದು ಟೇಕು ಶಾರ್ಟು 2 ನಿಮಿಷದ ಮೇಲೆ 3 ನಿಮಿಷದ ಮೇಲೆ ಇರೋಲ್ಲ. ಗೊತ್ತಾಗ್ತಾ ಇದೆಯಾ? ಸೊ ಹಾಗಾಗಿ ನೀವು ನಂಗೆ ಒಂದು ಗ್ಯಾರೇಜ್ ಬೇಕಾಗ್ಬೋದು, ಅಥವಾ ನನ್ನ ಹತ್ರ ಒಳ್ಳೆ BMW ಕಾರ್ ಇದೆ, ಆಡಿ ಇದೆ, ನಮಗೇನು ಕಾರಿನ ಪ್ರಾಬ್ಲಮ್ ಇಲ್ಲ. ಆದರೂ ನಿಮ್ಮೂರಿಗೆ ಬಂದಾಗ ಕಾರ್ ಬೇಕಾದ್ರೆ ನಾನು ವಿಮಾನದಲ್ಲಿ ಬರೋದು ಬೆಂಗಳೂರಿಂದ ಮಂಗಳೂರಿಗೆ. ಅವಾಗ ನಿಮ್ಮ ಕಾರ್ ಕೊಡೋದಾದರೆ ಕಾರು ಯೂಸ್ ಮಾಡ್ಕೋತೀವಿ. ನಿಮ್ಮ ಡ್ರೈವರ್ಗಳು ಬೇಕಾದರೆ ಯೂಸ್ ಮಾಡ್ಕೋಬೋದು. ನೀವೇ ಆ್ಯಕ್ಟ್ ಮಾಡ್ಬೋದು. ಅಯ್ಯೋ ನನ್ನ ಕೈಲಿ ಆಗುತ್ತಾ ಆಗಲ್ವಾ ಅನ್ನೋದು ನೀವು ಯೋಚನೆ ಮಾಡಬೇಡಿ, ನನಗೆ ಹೇಳಿ ನಂಗೆ ಹಿಂಗೊಂದು ಮಾಡಬೇಕು ಅಂತ ಆಸೆ ಇದೆ, ಏನು ಮಾಡ್ಬೋದು ಅಂತ. ದುಡ್ಡೇ ಖರ್ಚು ಮಾಡಿದೆ ನಿಮ್ಮನ್ನೊಬ್ಬ ಆ್ಯಕ್ಟ್ರ್ ಮಾಡ್ತೀನಿ. ನಿಮ್ಮ ಕ್ಯಾಮ್ರಾ ಬಗ್ಗೆ ನಿಮಗೆ ಗೊತ್ತಿದೆ, ನನಗೆ ತುಂಬಾ ಗೊತ್ತಿದೆ, ಆದರೂ ಅದು ಕಡಿಮೆ. ಎಷ್ಟು ನಿಮಗೆ ಗೊತ್ತಿದೆಯೋ ಅಷ್ಟು ಜಾಸ್ತಿ ಗೊತ್ತಾಗುತ್ತೆ, ಎಷ್ಟು ಕಡಿಮೆ ಗೊತ್ತು ಅಂತ. ನಾನು ನ್ಯೂಯಾರ್ಕಲ್ಲಿ ಸಿನಿಮಾಟೋಗ್ರಫಿ ಮಾಡಿದ್ದೀನಿ, ಪೂನಾದಲ್ಲಿ ಕ್ರ್ಯಾಶ್ ಕೋರ್ಸ್ ಮಾಡಿದ್ದೀನಿ, 2 ಸಿನಿಮಾನ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡಿದ್ದೀನಿ. ನಮ್ಮಪ್ಪ ನಮ್ಮ ಅಜ್ಜ ಫೋಟೋಗ್ರಾಫರ್ಸು. ಮಂಗಳೂರಿನ ಬಾಲ್ಕೋ ಸ್ಟುಡಿಯೋ ನಮ್ಮ ಅಜ್ಜಂದು, ಶಿವಮೊಗ್ಗದಲ್ಲಿ ಬಾಂಬೆ ಸ್ಟುಡಿಯೋ ಅಂತ ನಮ್ಮ ಅಪ್ಪಂದಿತ್ತು. ಫೋಟೋಗ್ರಫಿ 1 ಮ್ಯಾನ್ ಶೋ ಮಾಡಿದ್ದೀನಿ ನಾನು. ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳ ಪೋರ್ಟ್ರೇಟ್ ತೆಗೆದು ಚಿತ್ರಕಲಾ ಪರಿಷತ್ತಲ್ಲಿ ಎಕ್ಸಿಬಿಷನ್ ಮಾಡಿದ್ದೆ. ನಾನು ಆಯಿಲ್ ಪೇಂಟ್ ಕೂಡ ಪೇಂಟ್ ಮಾಡ್ತೀನಿ. ಹೀಗೆ ಬೇರೆ ಬೇರೆ ದಿಕ್ಕಲ್ಲಿ, ಬೇರೆ ಬೇರೆ ದೇಶದಲ್ಲಿ ಇಡೀ ವರ್ಲ್ಡ್ ಟೂರ್ ಮಾಡಿದ್ದೀನಿ. ಎಲ್ಲಿ ಕಲ್ತಿದ್ದೀನೋ ಅದೆಲ್ಲ ತಂದು ಇಲ್ಲಿ ಹಾಕ್ತಾಯಿದ್ದೀನಿ. ನನ್ನ ಆಸೆ ಒಂದು ಉಳಿದಿರೋದು, ಒಂದು ಆ್ಯಕ್ಟ್ ಮಾಡಬೇಕಾಗಿ ಆಸೆ ಇದ್ದಿದ್ದು, ಅದನ್ನು ಇಲ್ಲಿ ತಿರ್ಸ್ಕೊತಾ ಇದ್ದೀನಿ. ಒಂದು ರೋಲು ಪ್ರತಿ ಒಂದು ಶಾರ್ಟ್ ಫಿಲ್ಮಲ್ಲಿ ನಾನು ಮಾಡ್ತೀನಿ. ಅಲ್ಲೊಬ್ಬ ಮುತ್ಕ ಆಗಿರ್ಬೋದು, ಮೀಡಿಯಮ್ ಅಪ್ಪ ಆಗಿ ಮಾಡ್ಬೋದು, ಮಗ ಆಗಿ ಮಾಡ್ಬೋದು. ಈ ಥರದ ಒಂದಿಷ್ಟು ರೋಲ್ಗಳನ್ನು ನಾನು ಗೆದ್ಕೋತೀನಿ. ಇಲ್ಲ ಭಿಕ್ಷುಕ, ಇಲ್ಲ ತಲೆ ಕೆಟ್ಟವನು, ಹೆಂಗೂ ತಲೆ ಕೆಟ್ಟಿದೆಯಲ್ಲ ನನಗೆ. ಸೊ ಈ ಥರದ್ದು ಯಾವುದೋ ಒಂದು ಪಾತ್ರ ನಾನು ಮಾಡ್ತೀನಿ, ಉಳಿದವ್ರನ್ನೆಲ್ಲ ಟ್ರೈನ್ ಮಾಡ್ತೀನಿ. ಸೊ ನನ್ನ ಉದ್ದೇಶ ಒಂದು ಒಳ್ಳೆ ಶಾರ್ಟ್ ಫಿಲ್ಮ್ಗಳು ಕೊಡಬೇಕು. ಕನ್ನಡದಲ್ಲಿ ಬಂದಿಲ್ಲ ಆ ಥರ. ಯಾಕೆ ಬರೋಲ್ಲ ಅಂದರೆ, ಯಾರೇ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅಂದರೆ ದುಡ್ಡು ಬರೋಲ್ಲ ಸರ್, ಅದನ್ನು ಹಾಕೋಕ್ಕಾಗಲ್ಲ ಸರ್, ಅದಕ್ಕೆ ಸ್ಪಾನ್ಸರ್ ಸಿಗೋಲ್ಲ ಸರ್. ಇದು ಪ್ರಾಬ್ಲಮ್ಮು ಇವ್ರಿಗೂ ಇದೆ, ಚಾನಲ್ ಅವ್ರಿಗೂ ಇದೆ. ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಪ್ರಯತ್ನ ನಂದು. ಇದನ್ನು ಎಷ್ಟು ಚೆನ್ನಾಗಿ ಮಾಡ್ತೀವಿ ನೋಡಿ. ನನ್ನ ನೆಕ್ಸ್ಟ್ ಶಾರ್ಟ್ ಫಿಲ್ಮಲ್ಲಿ ಇಡೀ ಯುರೋಪ್ ಟ್ರಿಪ್ ಮಾಡ್ಕೊಂಬಂದಿದ್ದೀನಿ. ಅದರ ಶಾರ್ಟ್ಸ್ ಎಲ್ಲ ಇದೆ. ನಮ್ಮದು ಎಲ್ಲಿ ರಿಚ್ ಆಗಿರುತ್ತೆ ಅಂದರೆ, ನಾವು ಈಗ ನೋಡಿದ್ರಲ್ಲ ನೀವು, ಅದರಲ್ಲಿ ಕೆಲವು ತಪ್ಪುಗಳಿರುತ್ತೆ. ನೋಡಿದ್ರೆ ಒಳ್ಳೆ ಮುತ್ಕಂತರ ಮೇಕಪ್ ಮಾಡಿದ್ದಾನೆ, ಬಾಡಿ ನೋಡಿದ್ರೆ ಹೆಂಗಾಗಿದೆಯಲ್ಲ ಸಾರ್, ಹೆಂಗಾಗಿರೋ ಅಂಥ ಬಾಡಿ ಮನುಷ್ಯರು ಇದ್ದಾರೆ. ನಮ್ಮ ಅಪ್ಪನ ನೋಡ್ಬೇಕು, ಈಗಲೂ 90 ವರ್ಷ ಚಿಲ್ಲರೆ. ಅವ್ರನ್ನ ನೋಡಿದ್ರೆ 100 ವರ್ಷ ಆಗಿದೆ ಅಂತ ನೀವು ಹೇಳಲ್ಲ, 90 ಆಗಿದೆ ಅಂತ ಹೇಳಲ್ಲ. ನೀವು ಬಾಡಿ ಮೇಂಟೈನ್ ಮಾಡ್ದಂಗೆ. ನಾನು ಸ್ವಲ್ಪ ಕತೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀವಿ. ಟೆಕ್ನಿಕಲ್ಲಾಗಿ ಅಷ್ಟೊಂದು ನೋಡೋಕ್ಕೆ ಹೋಗಲ್ಲ. ಮೇಕಪ್ ಅಷ್ಟೊಂದು ಚೆನ್ನಾಗಾಗಿಲ್ಲದೆ ಇರ್ಬೋದು, ಈ ಥರ ಕಂಟಿನ್ಯೂಟಿ ಪ್ರಾಬ್ಲಮ್ ಇರ್ಬೋದು. ಇದನ್ನು ಮತ್ತೆ ರೀಶೂಟ್ ಮಾಡೋಕ್ಕೆ ಹೋದರೆ ನಾನು ಕಾಸ್ಟ್ ಇರುತ್ತೆ. ನಮ್ಮ ಮೇನ್ ಉದ್ದೇಶ ದುಡ್ಡು ಖರ್ಚು ಮಾಡದೆ ಸಣ್ಣ ಕತೆಗಳನ್ನು ಮಾಡಿ ಜನರಿಗೆ ತಲುಪಿಸೋದು. ನಾನು ಕೋಟ್ಯಾಧೀಶ ಕಣೆ, ನಾನು ದುಡ್ಡು ಕೊಡ್ತೀನಿ ಅಂತ ಯಾರೋ ಒಬ್ಬ ಸ್ಪಾನ್ಸರ್ ಬಂದರೆ ನಾವು ಒಳ್ಳೆ ಸಿನಿಮಾ ಥರನೇ ಶಾರ್ಟ್ ಫಿಲ್ಮನ್ನು ಮಾಡಿಕೊಡ್ತೀವಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಈಗಿರೋ ಸಮಸ್ಯೆ ಒಟ್ಟು ಇಷ್ಟೇ ದುಡ್ಡು ಬರುತ್ತೆ, ಆ ದುಡ್ಡು ಚಾನಲ್ ಅವ್ರಿಗೆ ಹೋಗಬೇಕು, ಅದರೊಳಗೆ ಮ್ಯಾಚ್ ಮಾಡೋ ಪ್ರಯತ್ನ ನಮ್ಮದು. ಆದರೆ ನೀವು ಇದರಲ್ಲಿ ಆ್ಯಕ್ಟ್ ಮಾಡಿದ್ರೆ ಅಥವಾ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಮುಂದೆ ಸಿನಿಮಾಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಎಸ್ ಸರ್, ಖಂಡಿತ ಭಾಳ ಪ್ರಮುಖವಾಗಿ ತುಂಬ ಒಳ್ಳೆಯ ಉದ್ದೇಶವಿದ್ದು. ನಿಜವಾಗ್ಲೂ ಇವತ್ತು ನಮ್ಮಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ, ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಒಂದು ಪ್ಲಾಟ್ಫಾರ್ಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಈ ಥರದ ಕೆಲವೊಂದು ಅವಕಾಶಗಳು ಅವ್ರಿಗೆ ಸಿಕ್ಕಾಗ
ಅವ್ರಿಗೆ ನೀವು ಕೂಡ ಒಂದು ರೀತಿಯಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಒಂದು ಒಳ್ಳೆಯ ಕೆಲಸ ಆದಂಥವು ಆಗ್ತದೆ. ಮತ್ತು ಇದರ ಥ್ರೂ ಅವರು ನೀವು ಎಲ್ಲ ಒಟ್ಟುಗೂಡಿದಾಗ ಒಂದು ಒಳ್ಳೆಯ ಪ್ರೊಡಕ್ಷನ್ ಆಗಿ ಈ ಪ್ರೊಡಕ್ಷನ್ದಿಂದ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗೋದಾಗಲಿ, ಈಗ ಈ ಒಂದು ನಾವು ಚಿತ್ರವನ್ನು ನೋಡಿದಾಗಲಿ ಸಾಕಷ್ಟು ಗೊತ್ತಾಗ್ತದೆ. ಯಾವುದೇ ಸಿನಿಮಾಗಳಲ್ಲಿ ಇವತ್ತು ಗಿಡ ಸುತ್ತೋದು, ಮರ ಸುತ್ತೋದು, ಲವ್ ಮಾಡೋದು, ಮದುವೆ ಆಗೋದು ಇಷ್ಟಕ್ಕೆ ಮುಗಿದು ಹೋಗ್ತದೆ ಸಿನಿಮಾ. ಅಷ್ಟೊಂದು ಪ್ರಮಾಣದಲ್ಲಿ ಈಗೀಗ ಕೆಲವು ಕನ್ನಡದಲ್ಲಿ ಒಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ, ಆ ಮಾತು ಬೇರೆ. ಆದರೆ ಒಂದಷ್ಟು ಶಾರ್ಟ್ ಮೂವಿಯಲ್ಲಿ ಇರ್ತಕ್ಕಂಥ ಸಾಮಾಜಿಕ ಕಾಳಜಿ ಇವತ್ತು ಸಿನಿಮಾಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಏನು ಮೀಡಿಯಾಗಳಲ್ಲಿ, ಧಾರಾವಾಹಿಗಳಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾವು ಮತ್ತೆ ನಮ್ಮ ವೀಕ್ಷಕರನ್ನು ಶಾರ್ಟ್ ಮೂವಿ ಹತ್ತ ತರಬೇಕಾಗಿದೆ. ಅವ್ರಿಗೆ ಈ ಶಾರ್ಟ್ ಮೂವೀಸ್ನೆಲ್ಲ ತೋರಿಸಿ ಅದರಿಂದ ಒಂದಷ್ಟು ಸಾಮಾಜಿಕ ಪರಿವರ್ತನೆ ಆಗ್ತಕ್ಕಂಥ ಒಂದು ಪರ್ವಕಾಲದ ಸೃಷ್ಟಿ ಮಾಡ್ತಕ್ಕಂಥ ಅಗತ್ಯತೆ ನಿಜವಾಗ್ಲೂ ಇದೆ. ಈ ಅಗತ್ಯತೆಗೆ ನಿಮ್ಮಂಥ ಜನ ಮುಂದೆ ಬರಬೇಕಾಗಿತ್ತು. ನಿಜವಾಗ್ಲೂ ಇದು ಭಾಳ ಖುಷಿ ವಿಚಾರ. ಈ ಥರದ ಒಂದು ಸನ್ನದ್ಧರಾಗಿದ್ದೀರಿ ಈ ಥರದ ಪ್ರಯತ್ನ ಮಾಡೋದಕ್ಕೆ. ಇದಕ್ಕೆ ನಿಜವಾಗ್ಲೂ ನಮ್ಮ ಆಡಿಯನ್ಸ್ ಆಗಿರ್ಬೋದು, ಆ ಥರದ ಪ್ರತಿಭಾವಂತರಾಗಿರ್ಬೋದು, ಸ್ಪಂದನೆ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಮ ವಿಶ್ವಾಸ ಸರ್. ಹಾಗಾಗಿ ನಾವು ಕೂಡ ವೀಕ್ಷಕರೇ, ನಾವು ಉದಯ್ ಜಾದೂಗಾರ್ ಸರ್ ಪರವಾಗಿ ತಮ್ಮಲ್ಲಿ ಕೇಳೋದಂದರೆ, ಇಲ್ಲಿ ಒಂದಷ್ಟು ಅವಕಾಶಗಳು ನಿಮಗಿದೆ. ಒಂದು, ನೀವು ಯಾವುದಾದ್ರೂ ಬಿಸ್ನೆಸ್ಸಲ್ಲಿದ್ದರೆ ಸ್ಪಾನ್ಸರ್ ಮಾಡ್ಬೋದು, ನಿಮ್ಮ ಪಬ್ಲಿಸಿಟಿ ಆಗ್ಬೋದು. ಜೊತೆಗೆ ಉದಯ್ ಜಾದೂಗಾರ್ ಅವರ ಇಡೀ ಟೀಮ್ಗೆ ಮತ್ತು ಅವರ ಸಾಮಾಜಿಕ ಕಾಳಜಿಗೆ ನೀವು ಒಂದು ಸಹಕಾರವನ್ನು ಕೊಟ್ಟಂತಾಗ್ತದೆ. ಹಾಗಾಗಿ ನೀವು ಅವರಿಗೆ ಒಂದಷ್ಟು ಸ್ಪಾನ್ಸರ್ ಕೊಡೋದಾದರೆ, ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಸ್ಪಾನ್ಸರ್ ಕೊಟ್ಟಾಗ್ತದೆ ಒಂದು ಯಾವುದೋ ವ್ಯಾಪಾರ ಉದ್ಯಮದವರು. ಇನ್ನು ಯಾರಾದರೂ ಕೂಡ ಒಂದಷ್ಟು ಸಾಮಾಜಿಕ ಕಾಳಜಿಯಿಂದ ನಾನು ಒಂದಷ್ಟು ಚಿಕ್ಕ ಅಮೌಂಟ್ ಆಗಿರಲಿ ಅದನ್ನು ನಾನು ಡೊನೇಟ್ ಮಾಡ್ತೇನೆ, ಈ ಥರದ ಒಂದು ಒಳ್ಳೆಯ ಶಾರ್ಟ್ ಮೂವೀಸ್ಗೆ ಅನ್ನೋದಾದರೆ ನೀವು ಕೂಡ ಮಾಡಿ ಅವ್ರ ಜೊತೆಗೆ ಒಂದು ಸಾಮಾಜಿಕ ಕಾಳಜಿ ಕೆಲಸಕ್ಕೆ ಕೈ ಜೋಡಿಸಿದಂತಾಗುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಕೂಡ ಯೋಚನೆಯನ್ನು ಮಾಡ್ಬೋದು. ಇನ್ನು ಎರಡನೇದು ಭಾಳ ಮುಖ್ಯವಾಗಿ, ಇವತ್ತು ನಮ್ಮ ಚಿತ್ರರಂಗ ಬೆಳೀತಾ ಇದೆ, ನಮ್ಮ ಕಿರುತೆರೆ ಹಿರಿತೆರೆ ಎರಡೂ ಕೂಡ ಬೆಳೀತಾ ಇದ್ದಾವೆ. ಇವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಇಂಡಸ್ಟ್ರಿ ಬೆಳೀತಾ ಇದೆ. ನಾನು ನಟರಾಗಬೇಕು, ಕಲಿಬೇಕು ಅಂತೇಳಿ ನಾವು ಸಾಕಷ್ಟು ಪುಸ್ತಕಗಳನ್ನ ಓದಿದಾಗ, ಇಂಟರ್ನೆಟ್ ಬ್ರೌಸ್ ಮಾಡಿದಾಗ ಕಲೀಲಿಕ್ಕೆ ಸಾಧ್ಯವಿಲ್ಲ. ಅದು ಪ್ರಾಯೋಗಿಕವಾಗಿ ಅನುಭವಕ್ಕೆ ಬರಬೇಕು. ಆ ರೀತಿ ಅನುಭವ ಬರಬೇಕಂದ್ರೆ ಇಂಥ ಅನುಭವಿಗಳ ಜೊತೆ ನಾವು ಕೆಲಸ ಮಾಡಬೇಕು. ಅಂಥ ಅನುಭವಿಗಳ ಜೊತೆ ಕೆಲಸ ಮಾಡಲಿಕ್ಕೆ ನಿಮಗೆ ಮುಕ್ತವಾದ ಅವಕಾಶವನ್ನು ಸರ್ ತಮಗೆ ಈಗ ಹೇಳಿದ್ದಾರೆ, ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರಾದರೂ ಹೊಸಬರು ಅಭಿನಯ ಮಾಡಲಿಕ್ಕೆ ನಟರಾದಂಥವರು, ನಾನು ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೇನೆ, ನಾನು ಡೈಲಾಗ್ ರೈಟಿಂಗ್ ಮಾಡ್ತೇನೆ, ನನಗೊಂದು ಪ್ಲ್ಯಾಟ್ಫಾರ್ಮ್ ಬೇಕು, ನಾನು ಒಂದಷ್ಟು ಕಲೀಲಿಕ್ಕೆ ಅವಕಾಶ ಬೇಕು ಅನ್ನೋರು ಉದಯ್ ಜಾದೂಗಾರ್ ಸರ್ ಅವ್ರನ್ನ ಭೇಟಿ ಆಗ್ಬೋದು. ಅವರ ವಿಳಾಸವನ್ನು ನಾವು ಕೊಡ್ತೇವೆ, ಅವರ ಇಮೇಲ್ ID ಕೊಡ್ತೇವೆ, ಅವರ ಫೇಸ್ಬುಕ್ದು ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಕೊಡ್ತೇವೆ. ಅದರ ಮೂಲಕ ಅವ್ರನ್ನ ತಾವು ಪ್ರಯತ್ನ ಮಾಡ್ಬೋದು. ಜೊತೆಗೆ ಸ್ಪಂದನ ಟಿವಿಗೆ ಸ್ಪಾನ್ಸರ್ ಆಗಿರ್ಬೋದು, ಅಥವಾ ಅವರ ಎಲ್ಲ ಪ್ರೊಡಕ್ಷನ್ಸ್ಗೆ ಏನಾದರೂ ಒಂದಷ್ಟು ನೀವು ಸಹಕಾರವನ್ನು ನೀಡೋದಾದರೆ ಅದಕ್ಕೂ ಕೂಡ ತಕ್ಕ ಮಾಹಿತಿಯನ್ನು ನಾವು ಕೊಡ್ತೇವೆ. ಎರಡನೇದು, ಇನ್ನು ಜೊತೆಗೆ ಭಾಳ ಮುಖ್ಯವಾಗಿ ನಿಮ್ಮಲ್ಲಿ ಇವತ್ತು ಸಮಾಜಕ್ಕೆ ಪ್ರೇರಣೆಯನ್ನು ಉಂಟು ಮಾಡ್ತಕ್ಕಂಥ ಕಥೆಗಳನ್ನು ನಿಮ್ಮಲ್ಲಿ ಇದ್ದರೆ ಕೂಡ ಅವರೆಲ್ಲ ಅಂಥ ಪ್ರತಿಭಾವಂತರಿಗೆ ಒಂದು ಭಾಳ ಮುಖ್ಯವಾಗಿ ವೇದಿಕೆಯನ್ನು ಮಾಡಿದ್ದಾರೆ. ಅವ್ರಿಗೆ ನೀವು ನನ್ನ ಹತ್ರ ಈ ಥರದ ಕತೆ ಉಂಟು, ಇದರಿಂದ ಯುವಕರಿಗೆ ಸಹಾಯವಾಗ್ತದೆ. ಇವತ್ತು ಡ್ರಗ್ಸ್ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇದೆ, ಇವತ್ತು ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ, ಎಸ್ ಸರ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಹೆಚ್ಚಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿ ಎಫೆಕ್ಟಿವ್ ಕಥೆಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ನಾವು ಸಮಾಜದ ಮೇಲೆ ಯಾವ ರೀತಿಯಾಗಿ ಪರಿವರ್ತನೆ ಆಗೋದಕ್ಕೆ ಅದನ್ನು ಹಾಕ್ಬೋದು, ಜನಕ್ಕೆ ಮುಟ್ಟಿಸ್ಬೋದು ಅನ್ನೋದಕ್ಕೆ ಟಿ ವಿ ಸರಿಯಾದ ಮಾಧ್ಯಮ. ಈ ಎಲ್ಲದರ ಬಗ್ಗೆ ಕೂಡ ನೀವು ಕಾಳಜಿ ಇದ್ದರೆ ನೇರವಾಗಿ ಅವ್ರ ಜೊತೆಗೆ ಭಾಗವಹಿಸ್ಬೋದು. ಎಸ್ ಸರ್, ನಾವು ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ಈ ಬಗ್ಗೆ ಇನ್ನಷ್ಟು ನಾವು ಚರ್ಚೆಯನ್ನು ಮಾಡೋಣ. ಈ ಬಗ್ಗೆ ಇನ್ನಷ್ಟು ಭಾಳ ವಿಶ್ಲೇಷಣೆ ಮಾಡಲಿಕ್ಕಿದೆ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ಬ್ರೇಕ್. ನೀನ್ಯಾರು? ನೀನ್ಯಾರು? ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಉದಯ್ ಜಾದೂಗಾರ್ ಅವರು ಭಾಳ ಪ್ರಮುಖವಾಗಿ ಒಂದು ವಿಶೇಷವಾದಂಥ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಕಿರುಚಿತ್ರವನ್ನು ನಾವು ನೋಡಿದ್ವಿ. ಈ ಕಿರುಚಿತ್ರದಲ್ಲಿ ಸಾಕಷ್ಟು ಸಾಮಾಜಿಕ ಕಾಳಜಿಯನ್ನು ನೋಡಿದ್ವಿ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪಾಲಕರು, ಪೋಷಕರು ಯಾವ ಮಟ್ಟಕ್ಕೆ ಬಂದು ತಲುಪ್ತಾ ಇದ್ದಾರೆ, ತಮ್ಮ ಕೊನೆಯ ದಿನಗಳಲ್ಲಿ ನೆಮ್ಮದಿಯಿಂದ ಕಳೆಯಬೇಕಾದ ದಿನಗಳಲ್ಲಿ ಅಂತಕ್ಕಂಥ ಒಂದು ಸಾಮಾಜಿಕ ಸಂದೇಶವನ್ನು ನೋಡಿದ್ವಿ. ಇದರಿಂದ ಎಚ್ಚೆತ್ತುಕೊಳ್ಬೇಕು. ಇದರ ಮುಂದಿನ ಭಾಗ, ಮುಂದಿನ ಸ್ಪಂದನ ವಾಹಿನಿಯಲ್ಲಿ ಅವರ ಸೀರೀಸ್ ಆಫ್ ಕಿರುಚಿತ್ರಗಳು ಬರ್ತವೆ. ಅವರ ಸೀರೀಸ್ ಕಿರುಚಿತ್ರಗಳಲ್ಲಿ ಇದರ ಮುಂದಿನ ಭಾಗ ಟೆಲಿಕಾಸ್ಟ್ ಆಗ್ತದೆ. ಆ ಕುತೂಹಲ ನಿಮಗಿರಲಿ ಅಂತೇಳಿ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಖಂಡಿತವಾಗಲೂ ಆ ಕುತೂಹಲವನ್ನು ನೀವು ಬಗೆಹರಿಸಬೇಕಾದ್ರೆ ಅವರೊಟ್ಟಿಗೆ ಕೈ ಜೋಡಿಸಬೇಕು. ಅವರೊಟ್ಟಿಗೆ ಎಲ್ಲ ಸ್ಪಾನ್ಸರ್ ಆಗಿರ್ಬೋದು, ಎಲ್ಲ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಅವರೊಟ್ಟಿಗೆ ಬಂದರೆ ನಿಜವಾಗ್ಲೂ ಆ ಕುತೂಹಲವನ್ನು ಮುಂದುವರಿಸ್ಬೋದು. ಬನ್ನಿ ಅವರೊಟ್ಟಿಗೆ ಇನ್ನಷ್ಟು ಈ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ.
ಸರ್ ಮತ್ತೊಂದು ಬ್ರೇಕ್ ಆದಮೇಲೆ ತಮಗೆ ಮತ್ತೊಮ್ಮೆ ಸ್ವಾಗತ. ಸರ್, ಇವತ್ತು ನಾವು ಭಾಳ ಮುಖ್ಯವಾಗಿ ನಮ್ಮ ದೇಶಗಳಲ್ಲಿ ಒಂದು ವಿಶೇಷವಾದಂಥ ಕಿರುಚಿತ್ರದ ಟ್ರೆಂಡ್ ಸೆಟ್ ಆಗಬೇಕಾಗಿದೆ ಸರ್. ಹೌದು, ಈಗ ಕಿರುಚಿತ್ರ ಯಾಕೆ ಬರ್ತಾ ಇಲ್ಲ ಅಂದರೆ ಕಿರುಚಿತ್ರದಲ್ಲಿ ದುಡ್ಡಿಲ್ಲ. ಹೌದು, ಆ ಒಂದೇ ಒಂದು ಪಾಯಿಂಟಿಂದ ಕಿರುಚಿತ್ರನೇ ಬಿಡ್ತಾ ಇದ್ದಾರೆ. ಈಗ ಸೀರಿಯಲ್ ಇಟ್ಕೊಂಡು ಆ ಕಿರುಚಿತ್ರದ ಒಂದು ಸಣ್ಣ ಸಬ್ಜೆಕ್ಟ್ ಎಳ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ದುಡ್ಡು ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಟ್ಯಾಲೆಂಟೆಡ್ಡು ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಯಾರು ಈ ಫೀಲ್ಡಿಗೆ ಬರ್ತಾ ಇಲ್ಲ. ಈಗ ನಾನು ಏನು ಮಾಡ್ತೀನಿ ಅಂದರೆ, ನೀವು ಹೊಸಬ್ರಿಗೆಲ್ಲನೂ ತೊಗೊಂಡು ಸಣ್ಣ 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 ಪಾತ್ರಗಳನ್ನು ಕೊಡ್ತೀನಿ. ಆ ಸಣ್ಣ ಪಾತ್ರ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಏನೋ ಒಂದು ಹಲೋ ಅನ್ನೋದಿರ್ಬೋದು, ಒಂದು ಕಾರ್ ಬಾಗಿಲು ತೆಗೆದು ಡ್ರೈವರ್ ಇರ್ಬೋದು, ಆಪ್ರೇಟರ್, ಈ ಥರದ್ದು ಏನೋ ಒಂದು ಕೊಟ್ಟು ಅದ್ರಲ್ಲಿ ನೀವು ಸರಿ ಮಾಡಿದ್ರಿ, ಇನ್ವಾಲ್ವ್ ಆದ್ರಿ, ಈ ಥರದ್ದಾದರೆ ನೆಕ್ಸ್ಟು ಇಂಪ್ರೂವ್ ಮಾಡ್ತಾ ಹೋಗ್ತೀನಿ. ಕಡೆಗೆ ನೀವು ಮೇಜರ್ ರೋಲನ್ನು ಮಾಡ್ಬೋದು. ಸೊ ಆದ್ರಿಂದ ಟ್ರೈನ್ ಮಾಡೋದು ನಂಗೆ ಸುಲಭ. ಎಲ್ಲಾನು ಹೊಸಬ್ರನ್ನೇ ತೊಗೊಂಡು ಕೂರಲ್ಲ, ಅನುಭವಸ್ಥರನ್ನು ತೊಗೋತೀವಿ. ನನ್ನ ಹತ್ರ ಈಗಾಗಲೇ ಭಾಳಷ್ಟು ಜನ ಇದ್ದಾರೆ. ಈ ಯಾರೂ ರೆಡಿ ಇಲ್ಲದೆ ಇರೋ ಅಂಥ ಪ್ರಾಜೆಕ್ಟನ್ನು ನಂಗೆ ಮೊದಲೇ ಗೊತ್ತಿದ್ದರಿಂದ ನಾನು ಬೆಂಗಳೂರಿಂದ ಮಂಗಳೂರಿಗೆ ಬರ್ತಾ ಫ್ಲೈಟಲ್ಲಿ ವಿಲಾಸ್ ನಾಯಕರು ಸಿಕ್ಕಿದ್ರು. ಅವ್ರಿಗೆ ನಾನು ಅಲ್ಲೇ ವಿಡಿಯೋ ತೋರಿಸ್ದೆ. ನಾ ಹೇಳಿದೆ, ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡಿ, ಇಲ್ಲದೆ ನಿಲ್ಲಿಸ್ಬಿಡಿ ಅಂತ. ನೋಡ್ತಾ ಇದ್ರು. ನೋಡಬೇಕು ಅಂತಿಲ್ಲ, ನನಗೋಸ್ಕರ ಮುಲಾಜೇನಿಲ್ಲ ಅಂದೆ. ಇಲ್ಲ ಇಲ್ಲ ಇರಿ, ಡಿಸ್ಟರ್ಬ್ ಮಾಡಿಬಿಡಿ ಅಂಥೇಳಿ ಫುಲ್ ಕತೆ ನೋಡಿಬಿಟ್ಟು ಹೇಳಿ, ನಿಮ್ಗೇನು ಬೇಕು ನನ್ನ ಕೈಯಲ್ಲಿ ಆಗೋದೆಲ್ಲ ಮಾಡ್ತೀನಿ ಅಂದರು. ಸ್ಪಂದನ ನಿಮ್ಮ ಕೈಯಲ್ಲಿದೆ, ನನಗೆ ಕೊಟ್ಬಿಡಿ ಅಂದೆ. ಆಯಿತು, ನಮ್ಮ ಸ್ಟುಡಿಯೋ ನಿಮ್ಮದು, ನಮ್ಮ ಕ್ಯಾಮ್ರಾಮ್ಯಾನ್ ನಿಮಗೆ, ನಾನು ಎಲ್ಲ ಕೊಡ್ತೀನಿ, ಏನು ಮಾಡ್ತೀರೋ ಮಾಡ್ಕೊಳ್ಳಿ. ನಾನು ಹೇಳಿದೆ, ನಂಗೆ ದುಡ್ಡು ಏನು ₹1 ನಂಗೆ ಬೇಡ ಅಂದಮೇಲೆ ನಾನು ಬೇಡ, ನಾನು ಯಾವುದಕ್ಕೂ ದುಡ್ಡು ತೊಗೊಳ್ಳೋಣ, ನನ್ನ ಸರ್ವಿಸ್ ಅಷ್ಟೂ ಫ್ರೀ. ನಾನು ದುಡ್ಡಿಗೋಸ್ಕರ ಏನೂ ಮಾಡಬೇಕಾಗಿಲ್ಲ. ನಾನು ದುಡ್ಡಿಗೆ ಜೀವನದಲ್ಲಿ ಮಾಡಿದ್ದು ಒಂದೇ ಮ್ಯಾಜಿಕ್ಕು, ಅದು ಬಿಟ್ಟರೆ ಇನ್ಯಾವುದ್ರಲ್ಲೂ ದುಡ್ಡು ಮಾಡಿಲ್ಲ. ಬಟ್ ಇದರಲ್ಲಿ ಕಳೆದು ಹೋಗುತ್ತೆ. ನಿಮ್ಮ ದುಡ್ಡನ್ನು ಕಳ್ಕೊತೀರ ನಿಮ್ಮ ಟ್ಯಾಲೆಂಟ್ ತೋರ್ಸೋಕ್ಕೆ. ನೀವೇನು ಕತೆ ಹೇಳಬೇಕು ಅನ್ನೋ ಒಂದು ಆ ಚಟ ಅದು ಪ್ರತಿಯೊಬ್ಬರಲ್ಲೂ ಇದೆ. ಕೆಲವ್ರು ಹೇಳಕ್ಕೆ ಬರಲ್ಲ. ಕತೆ ಶುರು ಮಾಡಿದ್ರೆ ಅಂದ್ಕೊಂಡು ಅನ್ನೆಸೆಸರಿ ಡೀಟೇಲ್ಸ್ ಕೊಟ್ಕೊಂಡು ಬೋರ್ ಮಾಡಿ ಹಾಕ್ಕೋತಾರೆ. ಇಲ್ಲಿ ಅನ್ನೆಸೆಸರಿ ಒಂದು ವರ್ಡ್ ಕೂಡ ಇರಬಾರ್ದು, ಅದು ಶಾರ್ಟ್ ಫಿಲ್ಮಿನ ಕ್ವಾಲಿಟಿ. ಆಮೇಲೆ ಇವ್ರು ಹೇಳ್ದಂಗೆ ಬರೀ ನಾವೇನೋ ಬೋಧನೆ ಮಾಡ್ತೀವಿ ಅಂದರೆ ಟಕ್ಕಂತ ಫಸ್ಟ್ ಆಫ್ ಮಾಡ್ತಾರೆ. ಇಲ್ಲಿ ಬೋಧನೆ ಇಲ್ಲ. ಕತೆ ಹೇಳ್ಕೊಂಡು ಇಂಟ್ರೆಸ್ಟಲ್ಲಿ ಹೋಗ್ತಾ 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 ನಿಮಗೆ ತಾನಾಗಿ ಈ ಪಾಯಿಂಟ್ಸ್ಗಳು ಕವರ್ ಮಾಡಿಬಿಟ್ಟಾರೆ. ಡಯಾಬಿಟೀಸ್ ಪೇಷಂಟ್ಗಳು ಹೊಟ್ಟೆಗೆ ತಿಂದೇ ಇದ್ದರೆ ಕೋಮಾ ಆಗುತ್ತೆ, ಹೈಪೋಗ್ಲೈಸಿಮಿಯಾ ಆಗುತ್ತೆ, ಪ್ಯಾರಲಿಸಿಸ್ ಆಗುತ್ತೆ. ಏನೇನು ಸಿಕ್ಕಿದ್ದೆಲ್ಲ ತಿಂದರೆ ಕಾಲು ಕಟ್ಟಾಗುತ್ತೆ, ಕಣ್ಣು ಹೋಗುತ್ತೆ, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ನಾವು ಡಯಾಬಿಟಿಕ್ ಪೇಷಂಟ್ಸ್ ಅದು ಮಾಡಬಾರ್ದು ಅನ್ನೋದನ್ನು. ಈಗ ಕಾನ್ಸ್ಟಿಪೇಷನ್ಗೆ ಅವನು ಡುರ್ಕ್ ಅಂತ ಬಿಡ್ತಾನೆ, ಏನು ಅಸಹ್ಯವಾಗಿ ತೆಗೆದಿದ್ದಾನೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಅಲ್ಲಿ ನಾನು ಹೇಳೋ ಪಾಯಿಂಟ್ ಏನು ಅಂದರೆ, ನೀವು ತಿಂದಿದ್ದನ್ನೆಲ್ಲ ಉಗಿಯೋದೇನೆ ಫೈಬರ್ ಫುಡ್ಡನ್ನು ತಿಂದರೆ ಮಾತ್ರ ಮೋಷನ್ ಆಗುತ್ತೆ. ವಯಸ್ಸಾದವ್ರಿಗೆ ಬರೀ ಕಾನ್ಸ್ಟಿಪೇಷನ್ನೇ ಮಾತಾಡ್ತಾರೆ ನೋಡಿ. ಪೀಕು ನೋಡಿರ್ಬೋದು ನೀವು. ನನ್ನ ಸಿನಿಮಾ ನೋಡೋಕೆ ಶುರು ಮಾಡ್ತಿದ್ದಂಗೆ ಪೀಕು ಅಂದ್ಕೊಂಡ್ವಿ ಅನ್ನೋರು ತುಂಬ ಜನ ಸಿಗ್ತಾರೆ. ಪೀಕುವುದು ಕಾನ್ಸ್ಟಿಪೇಷನ್ ಪಾಯಿಂಟ್ ಅಂತ ತಗೊಂಡು ನನ್ನ ಮೇನ್ ಉದ್ದೇಶ ಏನು, ಮಕ್ಕಳು ಹುಟ್ಟಿದಷ್ಟಕ್ಕೆ ನಿಮ್ಮ ಆಸ್ತಿಗೆ ಭಾಗದಾರರಾಗಲ್ಲ. ಅವರು ನಿಮ್ಮ ಸೇವೆ ಮಾಡಬೇಕು ವಯಸ್ಸಾದ ಮೇಲೆ ಅನ್ನೋ ಕಾನ್ಸೆಪ್ಟ್ ಹೇಳಕ್ಕೆ ಹೋಗಿ ಇದೆಲ್ಲ ತಗೊಂಡು ಅಲ್ಲಿಗೆ ತಂದು ಬಿಟ್ಟಿದ್ದೇನೆ. ಹಾಗಾಗಿ ನೀವು ಬರೀ ನನಗೆ ಕೈ ಮಾತ್ರೆ ಕೊಡ್ತೀನಿ ಅಂದರೆ ಯಾರು ಬಾಯಿಗೆ ಹಾಕಲ್ಲ. ಅದಕ್ಕೊಂದು ಶುಗರ್ ಲೇಪ್ ಮಾಡಬೇಕು, ಈ ಇದಿರುತ್ತಲ್ಲ ಟ್ಯಾಬ್ಲೆಟ್ಗಳಿಗೆ. ಆ ಥರ ಹೇಳೋ ಅಂಥ ಒಂದು ಕತೆ ಹೇಳೋಕ್ಕೆ ನಮ್ಮ ಪ್ರಯತ್ನ. ಇದರಲ್ಲಿ ವಿಷಯಗಳು ತುಂಬ ಇರುತ್ತೆ. ನೀವೆಲ್ಲ ಎಳೆ ತನ್ನಿ ಸಾಕು, ನಿಮ್ಮ ಹೆಸರಲ್ಲೇ ಕೊಡ್ತೀವಿ. ಕತೆ ಡೆವಲಪ್ ಮಾಡೋದು ನನ್ನ ಹತ್ರ ಟೀಮ್ ಇದೆ. ನಾನು ಆಗಲೇ ಹೇಳಿದೆ, ನನಗೆ ಇದರಲ್ಲಿ ಯಾವುದ್ರಲ್ಲೂ ಹೆಸರು ಬೇಡ. ಕ್ಯಾಮ್ರಾಮ್ಯಾನ್ ಅಂತ ನಾನು ಹಾಕ್ಕೊಳ್ಳಲ್ಲ. ಕ್ಯಾಮ್ರಾ ನಾನೇ ನೋಡ್ಕೊತೀನಿ. ನನ್ನದೇ 5D ಕ್ಯಾಮ್ರಾ ಇದೆ, ಲೈಟಿಂಗ್ ಇದೆ, ಎಲ್ಲ ಇದೆ. ನಾನು ಎಲ್ಲ ಮಾಡಿಕೊಡ್ತೀನಿ ನಿಮಗೆ. ಫೋಕಸ್ ಮಾಡೋದು, ಝೂಮ್ ಇನ್ ಝೂಮ್ ಔಟ್ ಮಾಡೋದು, ಆನು ಆಫ್ ಮಾಡೋದು, ಆ ಸ್ಟ್ಯಾಂಡನ್ನು ಹ್ಯಾಂಡ್ಲ್ ಮಾಡೋದು. ಇದಿಷ್ಟು ನೀವು ಕಲ್ತ್ರೆ ನೀವು ಆಲ್ರೆಡಿ ಮಾಡಿದ್ರ. ಉದಯ ಜಾದೂಗರ್ ಹತ್ರ ಹೆಂಗೆ ವರ್ಕ್ ಮಾಡೋದು ಹೆದರ್ಕೋಬೇಡಿ. ಬೈಯಲ್ಲ, ಕೂಗಲ್ಲ, ಜಗಳ ಆಡಲ್ಲ, ಶಾಂತವಾಗಿ ವರ್ಕ್ ಮಾಡ್ತೀನಿ. ಆದ್ದರಿಂದ ನಿಮ್ಮೆಲ್ಲರಿಗೂ ಹೇಳ್ಕೊಡೋ ಅಷ್ಟು ನನಗೇನು ಗೊತ್ತಿದೆಯೋ ಅದನ್ನು ಕೊಡ್ತೀನಿ. ನಾನು ಬೇಸಿಕಲಿ ಟೀಚರು. ಏನಾದ್ರು ಹೇಳ್ಕೊಡದೇ ಇದ್ದರೆ ನಂಗೆ ನಿದ್ದೆ ಬರಲ್ಲ. ಸೊ ಹೇಳ್ಕೊಡೋ ಪ್ರಯತ್ನ, ಆಸೆ. ನಾನು ಸ್ವಲ್ಪ ಕಾಲ ಬಿಟ್ಟು ಹೋದ್ಮೇಲೂ ಇದೊಂದು ಟ್ರೆಂಡ್ ಬೆಳ್ಕೊಂಡು ಹೋಗಬೇಕು. ಸಣ್ಣ ಕತೆಗಳನ್ನು ಸ್ಪಾನ್ಸರ್ ಮಾಡೋವಂಥವ್ರು ಬರಬೇಕು. ಸಣ್ಣ ಕತೆಗಳ ಮುಖಾಂತರ ತುಂಬ ಜನಕ್ಕೆ ತಲುಪ್ಬೋದು ಅನ್ನೋ ಒಂದು ಭಾವನೆ ಬರಬೇಕು. ಆಮೇಲೆ ಯಾರೋ ಒಬ್ಬರು ಒಂದು ಸಣ್ಣ ಕತೆ ಹೇಳಿದ್ರು. ಆ ಕತೆನ ನಾನು ಬೆಳೆಸ್ಕೊಂಡು ಹೋಗಿ ಅವ್ರಿಗೆ ಹೇಳಿದೆ, ನಿಮ್ಮ ಹೆಸರಲ್ಲೇ ಹಾಕ್ತೀವಿ ಅಂತ. ಯಾರೋ ನೋಡಿದವ್ರು, ಈ ಕತೆನ ಇದು ವಾಟ್ಸಪ್ಪಲ್ಲಿ ಬಂದುಬಿಟ್ಟಿದೆ, ಇದನ್ನೇನು ಮಾಡ್ತೀರಾ? ಅದಕ್ಕೆ ಹೇಳಿದೆ, ವಾಟ್ಸಪ್ ಕತೆಗಳಂತಲೇ ಮಾಡೋಣ.
ಎಳೆ ಇವ್ರದ್ದು. ವಾಟ್ಸಪ್ ಕತೆ ಯಾಕೆ ಬಂತು ಅಂದರೆ, ನೀವು ಒಂದು ಕತೆ ಬರೀರಿ ವಾಟ್ಸಪ್ಪಲ್ಲಿ ಹಾಕಿ, ಅದು ನೀವು ಬರ್ದಿದ್ದು ನನಗೆ ಬಂದು ತಲುಪುತ್ತಾ ನೋಡಿ. ಹಂಗಿರ್ಬೇಕಾರೆ ಯಾರೋ ಬರ್ದಿದ್ದು ನಿಮಗೆ ಬಂದು ತಲುಪಿದೆ ಅಂತಾದರೆ ಆ ಕಥೆಯಲ್ಲಿ ಆ ಗುಣ ಇದೆ, ಆವಾಗ ಮಾತ್ರ ಅದು ಎಲ್ಲ ಜಗತ್ತು ಸುತ್ತುತ್ತೆ. ಆ ಥರ ವಾಟ್ಸಪ್ ಕತೆಗಳ ಎಳೆ ತಗೊಳ್ಳೋಣ, ಹಾಗೆ ಕದಿಯೋದು ಬೇಡ. ಎಲ್ಲ ದೊಡ್ಡ ಕತೆಗಳು ಎಲ್ಲೋ ಎಳೆ ತಗೊಂಡು ನಾವು ಅವ್ರು ಡೆವಲಪ್ ಮಾಡಿರ್ತಾರೆ. ನಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನು ತೋರಿಸೋಣ. ಎಳೆ ತಗೊಳ್ಳಿ, ಹಾಗೇ ಮೋಸ ಮಾಡಬೇಡಿ, ಹಾಗೇ ಇಡಬೇಡಿ. ಅದಕ್ಕೆ ನಿಮ್ಗೆ ಅದು ಬೇರೆ ಬೇರೆ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಕಮ್ಮಟಕ್ಕೆ ಬನ್ನಿ, ಕತೆ ಹೆಂಗೆ ಆಗುತ್ತೆ, ಹೆಂಗೆ ಚೇಂಜ್ ಆಗುತ್ತೆ, ಹೆಂಗೆ ಟರ್ನು ಟ್ವಿಸ್ಟ್ಗಳೆಲ್ಲ ತೊಗೊಂಡು ಕಟ ಅಂತ ಮೊದಲನ 3 ನಿಮಿಷದಲ್ಲಿ ಎಲ್ಲ ಪಾತ್ರಧಾರಿಗಳ ಪರಿಚಯ ಮಾಡಿಬಿಡ್ಬೇಕು. ಸಿನಿಮಾದಲ್ಲಾದ್ರೆ 15-20 ನಿಮಿಷ ಬೇಕು ಎಸ್ಟಾಬ್ಲಿಷ್ಮೆಂಟ್ ಅಂತ. ಇಲ್ಲಿ ಮೊದಲನೇ 3 ನಿಮಿಷದಲ್ಲಿ ಪರಿಚಯ ಆಗೋಯ್ತು, ಮತ್ತು 3 ನಿಮಿಷದಲ್ಲಿ ಪ್ರಾಬ್ಲಮ್ ಆಗೋಯ್ತು, ಆಮೇಲೆ 3 ನಿಮಿಷದಲ್ಲಿ ಸಾಲ್ವ್ ಆಯಿತು, ಚೇಂಜ್ ಆಯಿತು, ಟರ್ನ್ ಆಯಿತು, ಟ್ವಿಸ್ಟ್ ಆಯಿತು, ದಡ 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 ಢಬಕ್ ಅಂತ ಜೋರು ಮಳೆ ಗುಡುಗು ಎಲ್ಲ ಹೊಡೆದು ನಿಂತಂಗೆ ನಿಲ್ಲುತ್ತೆ. ಹಬ್ಬ ಅಂತ ಪ್ರೇಕ್ಷಕ ಸುಸ್ತಾಗಬೇಕು. ಅವನು ಅದರಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೇಕು. ಆ ಥರದ ಶಾರ್ಟ್ ಫಿಲ್ಮ್ಗಳನ್ನು ಮಾಡೋಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಬನ್ನಿ. ಏನೂ ಇಲ್ಲದೆ ಇದ್ದರೆ ಒಂದು ಒಳ್ಳೆ ಅನುಭವನ ಪಡಿತೀರ. ಅಯ್ಯೋ ಎಷ್ಟೆಲ್ಲ ಇದೆ ಒಂದು ಸಿನಿಮಾದಲ್ಲಿ ಅಂಥೇಳಿ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ, ಮಾಡೋಣ. ನಿಮ್ಮೂರಲ್ಲಿ ಸ್ಪಾನ್ಸರ್ ಮಾಡಿ, ನಿಮ್ಮೂರಿನ ಜನರನ್ನು ಒಟ್ಟು ಮಾಡಿ, ನನ್ನನ್ನು ಕರೆಸಿ. ನಂಗೆ ನೀವು ಊಟನೂ ಕೊಡೋದು ಬೇಡ, ಉಳ್ಕೊಳ್ಳೋಕೆ ಹೋಟ್ಲಿದ್ರೆ ನಾನೇ ಹೋಟ್ಲಲ್ಲಿ ಉಳ್ಕೊತೀನಿ. ಎಲ್ಲ ಖರ್ಚು ಹಾಕ್ಕೊಂಡು ಬಂದು ನಿಮ್ಮೂರಲ್ಲಿ ಶೂಟ್ ಮಾಡ್ಕೊಂಡು ಬರ್ತೀನಿ. ನಮ್ಗೆ ಒಂದು ಶಾರ್ಟ್ ಫಿಲ್ಮಿಗೆ 1 ದಿನ ಸಾಕು, ಹೆಚ್ಚಂದರೆ 2 ದಿನ, ಅಷ್ಟರಲ್ಲಿ ಮುಗಿಸ್ಕೊತೀನಿ. ದಯವಿಟ್ಟು ಪ್ರೋತ್ಸಾಹ ಮಾಡಿ, ಶಾರ್ಟ್ ಫಿಲ್ಮ್ ಕಡೆ ಗಮನ ಕೊಡಿ. ಎಲ್ಲರೂ ಸೇರಿ ಇದನ್ನು ಬೆಳೆಸೋಣ. ಎಸ್ ಸರ್, ಖಂಡಿತ ನಿಮ್ಮ ಈ ಅದಮ್ಯ ಉತ್ಸಾಹ ನೋಡಿದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ನಮ್ಮ ಯುವಕರು ಸಾಕಷ್ಟು ಉತ್ಸಾಹಿಗಳಿದ್ದಾರೆ. ಕೆಲವರೆಲ್ಲ ಬೇರೆ ಬೇರೆ ಬೇಡವಾದ ವಿಚಾರಗಳನ್ನು ಬದಿಗಿಟ್ಟು ಅಲ್ಲೆಲ್ಲೋ ಸುಮ್ಮನೆ ಬ್ರೌಸಿಂಗ್ ಮಾಡ್ಕೊಂಡು, ಇಲ್ಲೆಲ್ಲೋ ಫೇಸ್ಬುಕ್ ಈ ಡ್ರಗ್ಸ್ ಬೇಡವಾಗಿದ್ದನ್ನೆಲ್ಲ ಮಾಡೋ ಬದಲಿಗೆ ಈ ತರ ಕ್ರಿಯೇಟಿವ್ ಆಗಿ ಹಾಕೊಂಡ್ರೆ ಅವರಲ್ಲೂ ಉದ್ಧಾರ ಆಗುತ್ತೆ. ಕರೆಕ್ಟ್. ಅಪ್ಪ ಅಮ್ಮಂದ್ರು ಎಂಕರೇಜ್ ಮಾಡಬೇಕು ಈ ತರ ಈ ಫೀಲ್ಡ್ ಅಲ್ಲಿ ಹೋಗಕ್ಕೆ. ಹೌದೌದು, ಖುಷಿ ಆಗುತ್ತೆ ಅವು. ಯಾಕಂದ್ರೆ ಇವತ್ತು ಸಾಕಷ್ಟು ಜನರಲ್ಲಿ ಮಲ್ಟಿಪಲ್ ಆರ್ಟ್ಸ್ ಇರ್ತದೆ ಸರ್. ಇನ್ ಕೆಲವರಿಗೆ ಸಿನಿಮಾ ಮಾಡ್ಬೇಕು ಅಂತ ಹುಚ್ಚು, ದುಡ್ಡಿದೆ ಮಾಡ್ಬೇಕು ಅಂತ. ಸಿನಿಮಾ ಮಾಡೋ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ನೋಡಿ, ನಿಮ್ಗೆ ಅದ್ರಲ್ಲಿ ಅನುಭವ ಆಗುತ್ತೆ ಎಲ್ಲಿ ತಪ್ಪಾಗುತ್ತೆ. ಯಾಕೆ 1 ಕೋಟಿಯಲ್ಲಿ ಮಾಡ್ಕೊಡ್ತೀವಿ ಅಥವಾ 25 ಲಕ್ಷದಲ್ಲಿ ಮಾಡ್ಕೊಡ್ತೀವಿ ಅಂತ ಆಮೇಲೆ 50 ಲಕ್ಷ, 1 ಕೋಟಿ, 2 ಕೋಟಿ ಎಳ್ಕೊಂಡು ಹೋಗ್ತಾರೆ. ಅದು ಯಾಕೆ ಹೋಗುತ್ತೆ, ಏನು ಫಿಲ್ಮ್ ಲ್ಯಾಂಡ್ ಅನ್ನೋದು ಅರ್ಥ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದವರು ಬನ್ನಿ, ನನ್ನ ಜೊತೆಗೆ ವರ್ಕ್ ಮಾಡಿ. ನೀವೇ ಬೇಕಾದ್ರೆ ಒಂದು ಇಂಡಿವಿಜುವಲ್ ಒಂದು ಸಣ್ಣ ಕತೆ ಇದೆ ಸರ್ ಮಾಡ್ತೀರಾ ಅಂದರೆ ನಿಮಗೂ ಮಾಡಿಕೊಡ್ತೀನಿ. ನಾವು ಮಾಡಿದ್ದು ಸ್ಪಂದನದಲ್ಲಿ ಬರುತ್ತೆ. ಅದು ನಾನು ವಿಲಾಸ್ ನಾಯ್ಕರಿಗೆ ಕೊಟ್ಟಿರೋ ಮಾತು. ಅವ್ರಿಗೆ ಕೊಟ್ಟು ಆಮೇಲೆ ನೀವು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ, ನಮ್ದೇನು ಸಮಸ್ಯೆ ಇಲ್ಲ. ಸೊ ಇಲ್ಲ ನಮ್ಗೆ ಅಂಥದ್ದು ಬೇಡ ಅಂತಂದ್ರೆ ಆಮೇಲೆ ಮಾತಾಡೋಣ. ಬಟ್ ಇಲ್ಲಿ ಮಾಡೋದಷ್ಟು ನಾನು ವಿಲಾಸ್ ನಾಯ್ಕರಿಗೆ ಮಾಡೋದು. ಯಾಕಂದ್ರೆ ಯಾರು ಮಾಡಕ್ಕೆ ಮುಂದೆ ಬರದೇ ಇರೋ ಕಾಲದಲ್ಲಿ ವಿಲಾಸ್ ನಾಯ್ಕರು ಬಂದಾರೆ. ಆದ್ರಿಂದ ನಾನು ವರ್ಕ್ ಮಾಡೋದು 2 ವರ್ಷ ಅಂತೂ ಬರೀ ಸ್ಪಂದನಕ್ಕೆ ಮಾತ್ರ ನನ್ನನ್ನು ಮುಡುಪಾಗಿ ಇಟ್ಟಿದ್ದೀನಿ. ಎಸ್ ಸರ್, ಭಾಳ ಖುಷಿ ವಿಚಾರ. ಯಾಕಂದರೆ ಒಂದು ವಾಹಿನಿಗೆ ಶಾರ್ಟ್ ಮೂವಿ ಸೀರೀಸ್ನೇ ಕೊಡೋದಕ್ಕೆ ಸಕಲ ಸಿದ್ಧತೆಯನ್ನು ನಡೆಸಿದ್ದೀರಿ, ತಯಾರಿ ನಡೆಸಿದ್ದೀವಿ. ಖಂಡಿತವಾಗಲೂ ಕೆಲವೇ ದಿನಗಳಲ್ಲಿ ನಿಮಗೆ ಒಂದು ಬೇಕಾದಂಥ ಉತ್ತಮವಾದ ಟೀಮ್ ತಯಾರಿ ಆಗುತ್ತೆ, ಅಲ್ಲೆಲ್ಲ ಆರ್ಗನೈಸ್ ಆಗ್ತಾರೆ, ಇದು ಅವೇರ್ ಆಗುತ್ತೆ. ಮುಂದೊಂದು ದಿವಸ ಇಡೀ ಶಾರ್ಟ್ ಮೂವಿದು ಹೊಸ ಟ್ರೆಂಡ್ ಕೂಡ ಕ್ರಿಯೇಟ್ ಆಗಿರ್ತಕ್ಕಂಥ ಆಶಾಭಾವನೆ ನಮಗಿದೆ. ಈ ಹಿನ್ನೆಲೆಯಲ್ಲಿ ಸರ್, ಇವತ್ತು ನಮ್ಮ ಯೂತ್ಸ್ಗಳಿಗೆ ಅಥವಾ ನಮ್ಮ ಸಮಾಜದಲ್ಲಿ ಬೇರೆ ರೀತಿಯಾದಂಥ ಏನು ಒಂದು ಕೆಟ್ಟವಾದ ವಾತಾವರಣವನ್ನು ತೆಗಿಲಿಕ್ಕೆ ಅದು ಎಲ್ಲವೂ ಕೂಡ ಮಾಧ್ಯಮವೇ ಒಂದು ಕಡೆ ಕಾರಣ. ಇವತ್ತು ಏನಾದರೂ ಬೇಡವಾದ ಸಿಗಲಿಕ್ಕೆ ಟಿ ವಿಯಲ್ಲಿ ನೋಡಿರ್ತಾರೆ, ಪೇಪರಲ್ಲಿ ಓದಿರ್ತಾರೆ, ಇನ್ನೊಂದು ಮತ್ತು ಇನ್ನೊಂದು ಕಡೆ ಒಳ್ಳೆಯದನ್ನು ಕೂಡ ಮಾಧ್ಯಮವು ಕೊಡುತ್ತೆ. ಆದರೆ ತಗೊಳ್ಳೋರು ಭಾಳ ಮುಖ್ಯ. ನಾವು ಯಾವುದನ್ನು ತಗೊಳ್ಬೇಕು, ಯಾವುದನ್ನು ತಗೊಳ್ಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲವೂ ಇದೆ, ನಾನು ಯಾವ್ದು ಚೂಸ್ ಮಾಡ್ತೇನೆ ಅದು ನನಗೆ ಸಿಗ್ತದೆ. ಹಾಗಾಗಿ ನಾವು ಯಾರನ್ನೂ ದೂಷಣೆ ಮಾಡೋಕ್ಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂತಹ ಅಪರೂಪದ ಅವಕಾಶಗಳು ಸಿಗೋದು ಕಡಿಮೆ ಅಲ್ವಾ ಸರ್? ಎಷ್ಟು ಜನ ಉದಯ್ ಜಾದಗರ್ ಸಿಗ್ತಾರೆ ಹೇಳಿ? ಎಷ್ಟು ಜನ ಸಿಗ್ತಾರೆ ಸರ್? ಹಾಗೆ ಒಂದು ಉದಯ್ ಜಾದಗರ್ ಎಷ್ಟು ಜನ ಸಿಗ್ತಾರೆ ವೀಕ್ಷಕರೇ? ನಾನು ಇವತ್ತು ಒಬ್ಬ ನಿರ್ದೇಶಕನ ಬಳಿ ಕೆಲಸಕ್ಕೆ ಹೋಗ್ಬೇಕಂತ 1 ವರ್ಷ ಸರ್, ನಾನು ಹಿಂದೆ ಒಂದು ಇನ್ಸಿಡೆಂಟ್ ಬೆಂಗಳೂರಲ್ಲಿ ಒಂದು 6 ತಿಂಗಳು ಸುತ್ತಾಡಿದ್ದೇನೆ. ಯಾರೋ ಒಬ್ಬ ಡೈರೆಕ್ಟ್ರು ಸೇರಿಸ್ಕೊಂಡ್ರು, 3-4 ತಿಂಗಳು ಖಾಲಿ ಕೆಲಸ ಮಾಡ್ಕೊಂಡು ಬರೆಯೋದು 2 ಲೈನ್ ಬರೆಯೋದು ಹೇಳ್ಕೊಳ್ಳಿಲ್ಲ.
ಎಕ್ಸಾಂಪಲ್ ಅಲ್ಲ, ಅದಕ್ಕೆ ಕಾರಣನೂ ಇದೆ. ಅವರಿಗೆ ಜಾಸ್ತಿ ಸಿನಿಮಾ ಇರಲ್ಲ. ಒಂದು ಸಿನಿಮಾ ಅಂದ್ರೆ ವರ್ಷಗಟ್ಲೆ ತಗೊಂಡು ಕೂತ್ಕೋತಾರೆ. ಇಲ್ಲಿ ನಮ್ಗೆ ತಿಂಗಳು ಒಂದೊಂದು ಇರೋದ್ರಿಂದ ಬಹುಶಃ ನಿಮ್ಮಲ್ಲಿ ಯಾವುದೇ ಪಾತ್ರ ನಂಗೆ ಹೀರೋನೇ ಬೇಕು ಅಂತಿಲ್ಲ, ಮುತ್ಕಾನೂ ಬೇಕು. ಇಬ್ರು ಮುತ್ಕರು ಇರ್ತಾರೆ, ಅಲ್ಲಿ ನಾನೊಂದು ಮುತ್ಕ ನೀವೊಂದು ಮುತ್ಕ ಆಗಿ ಮಾಡ್ಬೋದು. ಅಥವಾ ಅಪ್ಪನ್ ರೋಲ್ ಇರ್ಬೋದು, ಅಮ್ಮನ್ ರೋಲ್ ಇರ್ಬೋದು, ಅಜ್ಜಿ ರೋಲ್ ಇರ್ಬೋದು. ಎಲ್ಲಾ ಏಜಿನ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ನಂಗೆ ಬೇಕು. ಸೊ ಹಾಗಾಗಿ ಇಲ್ಲಿ ಆಮೇಲೆ ಎಷ್ಟು ಬರ್ತೀರಾ ನೋಡೋಣ, ಬಂದದ್ದು ಅಷ್ಟೂ ಜನರಿಗೆ ಬಳಸಕ್ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನಾನು ಶೂಟ್ ಮಾಡಿದ್ದನ್ನೆಲ್ಲ ಕೆಲವು ಸಲ ಹಾಕಲ್ಲ, ಅದು ಒಂದು ನೆನ್ಪಿಟ್ಕೊಳ್ಳಿ. ಎಡಿಟರ್ ಕಟ್ ಮಾಡ್ತಾರೆ ಕೆಲವು ಸಲ, ಕತೆಗೆ ಇದು ಬೇಡ ಅನ್ನೋದಾಗ ಎಡಿಟರ್ ಅದನ್ನ ತೆಗೆದು ಹಾಕ್ತಾರೆ. ಅದರಿಂದ ನಿರಾಶೆನೂ ಆಗ್ಬೇಡಿ, ನಾವೆಲ್ಲ ಮಾಡಿದ್ವಿ ಹೇಳ್ಕೊಂಡು ತಿರುಗಬೇಡಿ ಬರೋ ತನಕ. ನಾವು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಸ್ಕ್ರಿಪ್ಟ್ ಲೆವೆಲ್ ಅಲ್ಲೇ ಎಡಿಟ್ ಮಾಡ್ಬಿಡ್ತೀನಿ. ಒಂದು ಸಲ ಸ್ಕ್ರಿಪ್ಟ್ ಆದ್ಮೇಲೆ ಆಮೇಲೆ ಮುಟ್ಟಲ್ಲ. ಬಟ್ ಸ್ಕ್ರಿಪ್ಟ್ ಮಾಡಕ್ ಮೊದ್ಲೇ ತುಂಬಾ ಅದು ಬೇಕಾ ಇದು ತೆಗೋಣ ಅದು ತೆಗೋಣ, ವಾಯ್ಸ್ ರೆಕಾರ್ಡ್ ಮಾಡ್ತೀವಿ. ನಿಮ್ ಕತೆನ ನಮ್ಗೆ ವಾಯ್ಸ್ ಅಲ್ಲಿ ಹೇಳ್ಬಿಟ್ಟು ವಾಟ್ಸಪ್ ಅಲ್ಲಿ ಕಳಿಸಿ, ನಾವು ಕೇಳ್ತೀವಿ. ಅದ್ರ ಮೇಲೆ ನಾವು ವರ್ಕ್ ಮಾಡ್ತೀವಿ, ರೀವರ್ಕ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ. ಅದು ಆ ಥರದ್ದು ಯೋಚನೆ ಮಾಡಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ತೀವಿ, ಆಮೇಲೆ ಅದನ್ನು ಮುಟ್ಟಲ್ಲ. ಆದ್ರಿಂದ ಸಾಧ್ಯವಾದ ನೀವು ಆಕ್ಟ್ ಮಾಡಿದ್ರೆ ಅದು ಬಂದೇ ಬರುತ್ತೆ. ಸೂಪರ್ ಸರ್. ನಿಮ್ಮ ಈ ಅದಮ್ಯ ಆಸಕ್ತಿ ನೋಡಿ ತುಂಬ ಖುಷಿ ಆಗುತ್ತೆ ಸರ್. ಖಂಡಿತವಾಗ್ಲೂ ಒಂದು ಒಳ್ಳೆ ಟೀಮ್ ಡೆವಲಪ್ ಆಗುತ್ತೆ ನಿಮ್ಮದು. ಮತ್ತು ಶಾರ್ಟ್ ಮೂವೀಸ್ನ ಒಂದು ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಯಾಗುವ ಎಲ್ಲ ಲಕ್ಷಣಗಳಂತೂ ಕಂಡು ಬರ್ತಾ ಇದೆ. ಎಸ್ ವೀಕ್ಷಕರೇ, ನಿಮ್ಮ ಮಕ್ಕಳಿರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಅಥವಾ ಅದು ಸ್ನೇಹಿತರಿರ್ಬೋದು, ಯಾರೇ ಇರ್ಬೋದು, ಈ ಎಪಿಸೋಡ್ನ ನೋಡ್ತಕ್ಕಂಥ ಎಲ್ಲರೂ ಕೂಡ ಒಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಉದಯ್ ಜಾದೂಗರ್ ಸರ್ ನಿಮ್ಮೊಟ್ಟಿಗಿದ್ದಾರೆ. ನೀವೆಲ್ಲರೂ ಇನ್ನೂ ಪರಿಚಿತರು ಅಪರಿಚಿತರು ಅವ್ರ ಹತ್ರ ಒಮ್ಮೆ ಬಂದರೆ ನೀವೆಲ್ಲ ಅವ್ರ ಸ್ನೇಹಿತರಾಗಿಬಿಡ್ತೀರಿ. ನೀವು ಈಗ ನೋಡಿದ್ರಲ್ಲ ಈ ಎಪಿಸೋಡು, ನೆಕ್ಸ್ಟ್ ಅದನ್ನ ರಿಲೇ ಮಾಡ್ತೀವಿ ನಿಮ್ಮ ಸ್ನೇಹಿತರಿಗೆ, ಆ ಕಡೆ ಮನೆಯವ್ರಿಗೆ, ಈ ಕಡೆ ಮನೆಗೆ, ಫ್ರೆಂಡ್ಸು, ಲವರ್ಸ್ಗೆಲ್ಲ ನೀವು ಪ್ರಚಾರ ಮಾಡಿ. ಈ ತರ ಒಂದು ಶಾರ್ಟ್ ಕತೆ ಬರ್ತಾ ಇದೆ ಸ್ಪಂದನದಲ್ಲಿ, ದಯವಿಟ್ಟು ನೋಡಿ ಅಂತ ಹೇಳಿ ನೀವು ಎಲ್ಲರಿಗೂ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಮರಿಬೇಡಿ, ನಿಮ್ಮ ಪ್ರೋತ್ಸಾಹ ಮುಖ್ಯ. ಜನ ನೋಡದೆ ಹೋದ್ರೆ ನಾವು ಮಾಡಿದ ಎಲ್ಲ ಕೆಲಸನೂ ವೇಸ್ಟು. ಅಟ್ಲೀಸ್ಟ್ ಒಂದಿಷ್ಟು ಲಕ್ಷ ಜನ ನೋಡ್ತಾರೆ ಅನ್ನೋ ಭರವಸೆ ನಂದು. ಅದಕ್ಕೆ ನಿಮ್ ಸಹಕಾರ ಬೇಕು. ದಯವಿಟ್ಟು ಈ ವಿಷಯನ ಎಲ್ಲರಿಗೂ ಹೇಳಿ, ಆಮೇಲೆ ಯಾವತ್ತು ರಿಲೇ ಆಗುತ್ತೋ ಅದನ್ನ ಕಾದು ಬಿಟ್ಟು ನೋಡಿ. ದಯವಿಟ್ಟು ವಾರಕ್ಕೆ ಒಂದು ದಿನ ಮಾಡೋ ಪ್ರಯತ್ನ ನಮ್ದು. ಎಸ್ ವೀಕ್ಷಕರೇ, ಖಂಡಿತ ಸರ್ ಈಗ ಏನು ಒಂದು ಶಾರ್ಟ್ ಮೂವಿ ಮಾಡಿದರೆ ಅದರ ಮುಂದುವರಿದ ಭಾಗ ಅಥವಾ ಅದು ಮತ್ತೆ ಪ್ರಸಾರಗೊಳ್ಳುತ್ತೆ, ಅದನ್ನು ನಾವು ಅಡ್ವಾನ್ಸ್ ಆಗಿ ತಿಳಿಸ್ತೇವೆ. ತಮಗೆ ಒಂದು ಯಾವಾಗ ಬರ್ತದೆ ಅಂತಕ್ಕಂಥ ಕಮಿಂಗ್ ಅಪ್ ಆಗಿರ್ಬೋದು ಅಥವಾ ಪ್ರೋಮೋ ಆಗಿರ್ಬೋದು, ಎಲ್ಲವೂ ಕೂಡ ಮುಂದೆ ಪ್ರಸಾರ ಆಗುತ್ತೆ. ನೀವು ಅದನ್ನು ಕಾದುಕೊಂಡು ನೋಡಿದರೆ ಖಂಡಿತವಾಗ್ಲೂ ಖುಷಿ ಆಗ್ತಾರೆ. ಹಾಗೆ ಭಾಳ ಮುಖ್ಯವಾಗಿ ಒಂದಷ್ಟು ಅದನ್ನ ಸ್ಪಾನ್ಸರ್ ಮಾಡ್ಬೋದು. ಇದನ್ನು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಮತ್ತೆ ಮೊದಲಿಂದ ಹಾಕ್ಬಿಟ್ಟು ಅದ್ರ ಮುಂದಿನ ಭಾಗವನ್ನು ತೋರಿಸ್ತೀವಿ. ಸೊ ಫಸ್ಟ್ ಎಪಿಸೋಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ಸ್ಪಾನ್ಸರ್ ಮಾಡೋ ಆಸಕ್ತಿ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ಕಾಂಟ್ಯಾಕ್ಟ್ ಬೇಕಾದಂಥ ಎಲ್ಲ ವಿಳಾಸಗಳನ್ನ ಈಗ ಟಿವಿಯಲ್ಲಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ. ಇದರಲ್ಲಿ ಬೇಕಾದಂಥ ಫೋನ್ ನಂಬರ್ ಆಗಿರ್ಬೋದು, ವಿಳಾಸ ಆಗಿರ್ಬೋದು, ನಮ್ಮ ಟಾಪ್ ಬ್ಯಾಂಡ್ ಲೈನ್ಸ್ ಅಲ್ಲಿ ಸಿಗ್ತದೆ. ನೀವು ಅದನ್ನು ತಕ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಒಂದಷ್ಟು ಅಭಿನಯ ಕಮೆಂಟ್ಗಳಾಗಿರ್ಬೋದು, ಟೆಕ್ನಿಕಲ್ ಕಮೆಂಟ್ಗಳಾಗಿರ್ಬೋದು, ಸಂಬಂಧಪಟ್ಟ ಟ್ರೈನಿಂಗ್ ಆಗಿರ್ಬೋದು, ಹೊಸಬರಿಗೆ ಆಗಿರ್ಬೋದು, ಎಲ್ರಿಗೂ ಕೂಡ ತಕ್ಕ ತರಬೇತಿಯನ್ನು ಕೊಡ್ತಾರೆ. ತಕ್ಕ ತರಬೇತಿಯಿಂದ ಉತ್ತಮವಾದಂಥ ಸಾಮಾಜಿಕ ಕಾಳಜಿಯುಳ್ಳಂಥ ಶಾರ್ಟ್ ಮೂವೀಸ್ನ ತಮಗೆ ನೀಡೋ ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರಯತ್ನ ನೀವು ಕೂಡ ಅವ್ರ ಜೊತೆಗಿದ್ದು ಕೈ ಜೋಡಿಸ್ರಿ ಅಂತ ನಿಮಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ, ಇವತ್ತು ಉದಯ್ ಜಾದೂಗರ್ ಅವರು ದೂರದ ಬೆಂಗಳೂರಿನಿಂದ ಬಂದು ತಮ್ಮ ಅದಮ್ಯವಾದಂಥ ಶಾರ್ಟ್ ಮೂವೀಸ್ನ ಒಂದು ಹೆಬ್ಬಯಕೆಯನ್ನು, ಅದಕ್ಕೆ ಬೇಕಾದ ನಿಮ್ಮ ಸಹಕಾರವನ್ನು ಕೋರಿದ್ದಾರೆ. ಅವರಿಗೆ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಸರ್, ತುಂಬ ಭಾಳ ಮುಖ್ಯವಾದ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಮತ್ತು ಅದ್ಭುತವಾದಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರಿ. ಒಂದು ವಯಾ ಸೋಷಿಯಲ್ ಮೀಡಿಯಾಸ್, ವಯಾ ಟಿ ವಿ ಮೀಡಿಯಾಸ್ ಮೂಲಕ ನೀವು ಮಾಡ್ತಾಯಿದ್ರಿ. ಖಂಡಿತವಾಗ್ಲೂ ಈ ಕಾರ್ಯ ಕೈಗೂಡಲಿ ಅಂತ ಶುಭ ಹಾರೈಸಿ ನಿಮಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಸಾಕಷ್ಟು ಧನ್ಯವಾದಗಳನ್ನು ಸಮರ್ಪಿಸ್ತಾರೆ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಭಾಳ ಮುಖ್ಯವಾಗಿ ಇವತ್ತಿನ ವಿಶೇಷ ಸಂಚಿಕೆ ಇವತ್ತು ಶಾರ್ಟ್ ಮೂವೀಸ್ನ ಕಾನ್ಸಂಟ್ರೇಟ್ ಮಾಡಿ ಈ ಶಾರ್ಟ್ ಮೂವೀಸ್ನಲ್ಲಿ ಯಾವ ರೀತಿಯಾಗಿ ನಾವು ಸಮಾಜವನ್ನು ಪಾಲ್ಗೊಳಿಸ್ಬೋದು ಮತ್ತು ಉದಯೋನ್ಮುಖ ಕಲಾವಿದರನ್ನ ಕಿರುತೆರೆಯಿಂದ ಹಿರಿತೆರೆಗಾಗಿರ್ಬೋದು, ಕಿರುತೆರೆಗಾಗಿ ಪರಿಚಯಿಸಿಕೊಂಡು ಅವರ ಕಲೆಯನ್ನು, ಅವರ ಪ್ರತಿಭೆಯನ್ನು ಬಳಸ್ಕೊಂಡು ಅದನ್ನು ಅವರ ಇಡೀ ಪ್ರತಿಭೆಯನ್ನು ಸಮಾಜಕ್ಕೆ ಉತ್ತಮವಾದಂಥ ಪರಿವರ್ತನೆಯಾಗುವ ನೆಲೆಗಟ್ಟಿನಲ್ಲಿ ಒಂದಷ್ಟು ಅವೇರ್ನೆಸ್ ಮೂಡಿಸುವ ಪ್ರಯತ್ನವನ್ನು ಮಾಡ್ತಕ್ಕಂಥ ಉದಯ್ ಜಾದೂಗಾರ್ ಅವರ ಒಂದು ಹೊಸ ಪ್ರಯತ್ನ ಕೈಗೂಡಲಿ ಅಂತಕ್ಕಂಥ ವಿಶೇಷವಾದಂಥ ವಿನಂತಿಯೊಂದಿಗೆ, ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.